ಎಸ್ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ ಕ್ಲಾಸಿಗೆ ಸ್ವಾಗತ ಸುಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 25ನೇ ಅಧ್ಯಾಯ ಶ್ಲೋಕ 34. ಹರೇ ಕೃಷ್ಣ. ನಾ ಏಕಾತ್ಮತಾಂ ಮೇ ಸ್ಮೃಯಂತಿ ಕೇಚಿನ್ ಮತ್ಪಾದ ಸೇವಾ ಅಭಿರತಾ ಮತ್ ಇಹ ಯೇ ಅನ್ಯೋನತಾ ಭಾಗವತ ಪ್ರಸಜ್ಯ ಸಭಾ ಜಯಂತೆ ಮಮ ಪೌರುಷಾನಿ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶಿಲ್ಗೋಪಾದ್ ಕಿ ಜೈ. ಭಕ್ತಿ ಸೇವೆ ಕ್ರಿಯೆಯಲ್ಲಿ ಆಸಕ್ತನಾದ ನನ್ನ ಪಾದಕಮಲದ ಸೇವೆಯಲ್ಲಿ ಸದಾ ನಿರತನಾದ ಶುದ್ಧ ಭಕ್ತನು ನನ್ನೊಂದಿಗೆ ಒಂದಾಗಲು ಎಂದು ಬಯಸುವುದಿಲ್ಲ. ಈ ಮೆಟ್ಟದೆ ನಿರತನಾದಂಥ ಭಕ್ತನು ಸದಾ ನನ್ನ ಲೀಲೆಗಳನ್ನು ಕ್ರಿಯೆಗಳನ್ನು ಶ್ರೋತ್ರ ಗೈಯುವನು. ಎಸ್ ಹರೇ ಕೃಷ್ಣ. ಓಕೆ, ಈಗ ಇಲ್ಲಿ ಪ್ರಭುಪಾದ ಮಾಯಾವಾದಿಗಳ ಬಗ್ಗೆ ಹೇಳಿದ್ದಾರೆ. ಈಗ ನಿಮ್ಮಲ್ಲಿ ಪ್ರಶ್ನೆ, ಸ್ಟಾರ್ಟಿಂಗ್ ಪ್ರಶ್ನೆಯಿಂದ ಸ್ಟಾರ್ಟ್ ಮಾಡುವ. ಮಾಯಾವಾದಿ ಮತ್ತು ಭಕ್ತನಿಗೆ ಎಂತ ವ್ಯತ್ಯಾಸ? ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಮಾಯಾವಾದಿ ಆ್ಯಂಡ್ ಭಕ್ತ? ಎಸ್ ಹರೇ ಕೃಷ್ಣ. ಮಾಯಾವಾದಿಗೆ ಭಗವಂತನ ಬಗ್ಗೆ ಗೊತ್ತಿಲ್ಲ. ಹರೇ ಕೃಷ್ಣ ಪ್ರಭುಜಿ. ಮಾಯಾವಾದಿಗೆ ಭಕ್ತಿ ಬೇಕಾಗಿಲ್ಲ, ಭಕ್ತನಿಗೆ ಭಕ್ತಿ ಬೇಕು. ಅವರು ಭಗವಂತನಿಗೆ ನಂಬೋದಿಲ್ಲ. ಮಾಯಾವಾದಿ ಕೃಷ್ಣನನ್ನು ಕೂಡ ನಮ್ಮ ಹಾಗೆ ಮನುಷ್ಯ ಅನ್ಕೊಂತ ಇದ್ರು, ಸಾಧಾರಣ ಮನುಷ್ಯ ಅನ್ಕೊಂತ. ಮಾಯಾವಾದಿ ಕೃಷ್ಣನನ್ನು ಕೂಡ ಸಾಧಾರಣ ಮನುಷ್ಯ ಅನ್ಕೊಂತಾನೆ. ಹರೇ ಕೃಷ್ಣ ಗುರುಗಳೇ, ಮಾಯಾವಾದಿಗಳು ಕೃಷ್ಣನ ಲೀಲೆಗಳನ್ನ ಕಥೆ ಅಂತ ಭಾವಿಸ್ತಾರೆ. ಭಕ್ತರು ಅದನ್ನ ಕೃಷ್ಣನ ಲೀಲೆಗಳು ಅಂತ ಭಾವಿಸುತ್ತಾರೆ ಅಂತ ಹೇಳಿದ್ದಾರೆ ಪ್ರಭುಪಾದ. ವ್ಯತ್ಯಾಸ ಎಂತ? ಮಾಯವಾದಿಗಳು ನಿರಾಕಾರವಾದಿಗಳು ಅಂತ ಮಾಯವಾದಿಗಳು ವಾದಿಸ್ತಾರೆ. ಭಕ್ತರು ಗುರು ಶಿಷ್ಯ ಪರಂಪರೆ ಬೇರೆ. ಓಕೆ, ಎಸ್ ಹರೇ ಕೃಷ್ಣ. ಮಾಯವಾದಿಗಳು ದೇವರಿಗೆ ರೂಪ ಇಲ್ಲ ಅಂತ. ಓಕೆ, ಮಾಯಾವಾದಿಗಳು ಬ್ರಹ್ಮನ್ ಸಾಕ್ಷಾತ್ಕಾರದಲ್ಲಿ ಇದು ಮಾಡ್ತಾರೆ. ಭಕ್ತರು ನಾವು ನಾವು ದೇವರ ಭಗವಂತನ ನಾವು ದಾಸರಂತ ಅವ್ರಿಗೆ ಗೊತ್ತುಂಟು, ಸೇವೆ ಭಕ್ತಿ ಸೇವೆ ಮಾಡುದಂತ. ಅವರು ಸಾಯುಜ್ಯದಲ್ಲಿ ಇದು ಮಾಡ್ತಾರೆ, ನಿರಾಕಾರವಾದಿಗಳು, ಮಾಯಾವಾದಿಗಳು. ಓಕೆ, ಹಾಗಾದ್ರೆ ನಾವು ಸ್ಟಾರ್ಟ್ ಮಾಡುವ. ಹರೇ ಕೃಷ್ಣ. ಎಸ್, ಸ್ಟಾರ್ಟ್ ಮಾಡೋಣ. ಓಕೆ, ಹರೇ ಕೃಷ್ಣ. ಇದಕ್ಕೆ ಉತ್ತರ ಅಂತ. ಮಾಯವಾದಿ ತತ್ವ ಜ್ಞಾನಿಗಳಿಗೆ ಅವರ ಜ್ಞಾನ ಕಂಪ್ಲೀಟ್ ಅಲ್ಲ, ಇಂಪರ್ಫೆಕ್ಟ್ ನಾಲೆಜ್, ಭಗವಂತನ ಬಗ್ಗೆ ಪೂರ್ತಿ ಅಲ್ಲ, ಪೂರ್ತಿ ಜ್ಞಾನ ಇಲ್ಲ. ಅದೇ ಭಕ್ತನಿಗೆ ಭಗವಂತನ ಬಗ್ಗೆ ಪೂರ್ತಿ ಜ್ಞಾನ ಉಂಟು. ಎಕ್ಸಾಂಪಲ್ ಕೊಡೋದಾದ್ರೆ ಪ್ರಭುಪಾದ ಕೊಡುವಂಥದ್ದು ಯಾವ್ದು ಕೊಡ್ತಾರೆ ಪ್ರಭುಪಾದ ಎಕ್ಸಾಂಪಲ್? ಸೂರ್ಯನ ಕಿರಣ. ಈಗ ಮಾಯಾವಾದಿಗೆ ಸೂರ್ಯನ ಕಿರಣ ಗೊತ್ತಿರ್ಬೋದಾದ್ರೆ ಸೂರ್ಯಲೋಕದಲ್ಲಿ ಸೂರ್ಯದೇವರಿದ್ದಾರೆ, ವಿವಸ್ವಾನ್ ಇದ್ದಾನೆ, ಅವರ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ಒಬ್ಬನಿಗೆ ಸೂರ್ಯನ ಕಿರಣದ ಬಗ್ಗೆ ಗೊತ್ತುಂಟಾದ್ರೆ ಇನ್ನೊಬ್ಬನಿಗೆ ಅಲ್ಲಿ ವಿವಸ್ವಾನ್ ದೇವರಿದ್ದಾರೆ, ಸನ್ ಗಾಡ್ ಇದ್ದಾರೆ, ಅವರ ಬಗ್ಗೆ ಗೊತ್ತಿದ್ರೆ ಅವನಿಗಿಂತ ಜಾಸ್ತಿ ಗೊತ್ತಿದ್ದಾವ. ಹಾಗಾಗಿ ಅವರ ಜ್ಞಾನ ಕಂಪ್ಲೀಟ್ ಅಲ್ಲ ಪ್ರಭುಪಾದ ಹೇಳುವಂಥದ್ದು. ಹಾಗಾಗಿ ಈಗ ಸೂರ್ಯನ ಕಿರಣ, ಈಗ ಮಾಯಾವಾದಿಗಳು ಹೇಳುವಂಥದ್ದು ಬ್ರಹ್ಮಜ್ಯೋತಿ. ಬ್ರಹ್ಮಜ್ಯೋತಿ ಅಂದ್ರೆ ಭಗವಂತನ ದೇಹದಿಂದ ಬರುವ ಎಫಲ್ಜೆನ್ಸ್, ಕಿರಣ, ಎಫಲ್ಜೆನ್ಸ್, ಬ್ರಹ್ಮಜ್ಯೋತಿ. ಗೋಲೋಕ ಚಾಡಲ್ಲಿ ಕಾಣ್ಬೋದು. ಸದಾಶಿವ ಲೋಕ ಆದ್ಮೇಲೆ ನೆಕ್ಸ್ಟ್ ಇರೋದು ಬ್ರಹ್ಮಜ್ಯೋತಿ, ಅದರ ನೆಕ್ಸ್ಟ್ ವೈಕುಂಠ. ಹಾಗೆ ಬ್ರಹ್ಮಜ್ಯೋತಿ ಉಂಟು, ಇಲ್ಲ ಅಂತಲ್ಲ. ಆದ್ರೆ ಬ್ರಹ್ಮಜ್ಯೋತಿ ಭಗವಂತನ ದೇಹದಿಂದ ಬರುವಂತ ಕಿರಣ. ಹೇಗೆಂದ್ರೆ ಭಗವದ್ಗೀತೆ 15ನೇ ಅಧ್ಯಾಯದಲ್ಲಿ
6ನೇ ಶ್ಲೋಕ ಹೇಳುವಂತ ನ ತದ್ ಭಾಷತೆ ಸೂರ್ಯೋ ನ ಶಾಂಗ ಪಾವಕ ಯದ್ಗತ್ವ ನ ನಿವರ್ತಂತೆ ದದ್ದಾಮ ಪರಮಮಮ. ಅಂದ್ರೆ ಭಗವಂತನ ಧಾಮದಲ್ಲಿ ಸೂರ್ಯನ ಕಿರಣ ಬೇಕಂತ ಇಲ್ಲ, ಅಲ್ಲಿ ಚಂದ್ರನ ಕಿರಣ ಬೇಕಂತಿಲ್ಲ, ಸನ್ಲೈಟ್ ಬೇಕಂತಿಲ್ಲ, ಮೂನ್ಲೈಟ್ ಬೇಕಂತಿಲ್ಲ, ಎಲೆಕ್ಟ್ರಿಸಿಟಿ ಬೇಕಂತಿಲ್ಲ, ಮತ್ತೆಂತ ಅಲ್ಲಿ ಭಗವಂತ ಅಷ್ಟು ಎಫಲ್ಜೆನ್ಸ್, ಯಾವುದು ಬೇಡ ಈ ಲೈಟ್ ಎಲ್ಲ. ಕೃಷ್ಣ ಸೂರ್ಯಗೆ ಸಮಾನ ಮಾಯರ ಅಂಧಕಾರ ಜ ಕೃಷ್ಣ ಏನ ಮಾಯರ ಅಧಿಕಾರ. ಕೃಷ್ಣ ಅಂದ್ರೆ ಈ ಭಗವದ್ಗೀತೆ 11ನೇ ಅಧ್ಯಾಯದಲ್ಲಿ ಹೇಳುವಂಥದ್ದು, ಸಾವಿರಾರು ಸೂರ್ಯಗಳ ಪ್ರಭೆಯು ಆ ಭಗವಂತನ ವಿಶ್ವರೂಪಕ್ಕೆ ಆ ಪ್ರಭೆಗೆ ಹೋಲಿಸಲಿಕ್ಕೆ ಆಗುವುದಿಲ್ಲ. ಸಾವಿರಾರು ಸೂರ್ಯ ಅಲ್ಲಿ ಅರ್ಜುನ ಹೇಳ್ತಾನೆ, ಅಷ್ಟು ಎಫಲ್ಜೆನ್ಸ್ ಅಂತ. ಇದು ಖಾಲಿ ಬ್ರಹ್ಮಜ್ಯೋತಿ ಅಂದ್ರೆ ಇಟ್ ಇಸ್ ಅ ಮೆಟೀರಿಯಲ್ ರೆಲ್. ಬ್ರಹ್ಮಜ್ಯೋತಿಯೇ ಆ ರೀತಿ, ಸಾರಿ ಇದು ವಿಶ್ವರೂಪ ದರ್ಶನ, ಅದು ಆಧ್ಯಾತ್ಮಿಕ ಅಲ್ಲ, ಅದು ಭೌತಿಕ. ಹಾಗಾಗಿ ನೀವು ಎಣಿಸಿ, ವಿಶ್ವರೂಪ ದರ್ಶನ ಆಗಿರ್ಬೇಕಿದ್ರೆ ಭಗವಂತನ ಎಫಲ್ಜೆನ್ಸ್ ಎಷ್ಟು. ಹಾಗಾಗಿ ಈಗ ಮಾಯಾವಾದಿಗಳಿಗೆ ಆಕರ್ಷಣೆ ಆಗುವಂಥದ್ದು ಲೈಟ್ ಅಂದ್ರೆ ಅದು ಇಟ್ ಈಸ್ ಸಮಥಿಂಗ್ ಸ್ಪೆಷಲ್. ಸ್ಪೆಷಲ್ ಅಲ್ಲದಿದ್ರೆ ಯಾಕೆ ಅವರಿಗೆ ಆಕರ್ಷಣೆ ಆಗ್ತದೆ? ಇಟ್ ಇಸ್ ಸ್ಪೆಷಲ್. ಬಟ್ ಮೋರ್ ಸ್ಪೆಷಲ್ ಈಸ್ ಭಗವಂತನ ಸಾಕ್ಷಾತ್ಕಾರ ಭಗವಂತ ಸಾಕ್ಷಾತ್. ಇಟ್ ಈಸ್ ಮೋರ್ ಸ್ಪೆಷಲ್. ಅದಕ್ಕಿಂತ ದಿಸ್ ಡ್ಯೂಟೀಸ್ ನೋ, ಇದು ಭಕ್ತರಿಗೆ ಗೊತ್ತುಂಟು. ಹಾಗಾಗಿ ಇದು ದೊಡ್ಡ ವ್ಯತ್ಯಾಸ. ಈಗ ಭಾವಾರ್ಥದಲ್ಲಿ ಪ್ರಭುಪಾದ ತುಂಬ ಚಂದವಾಗಿ ಹೇಳಿದ್ದಾರೆ. ಒಂದನ್ನು ನಾನು ಈಗ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ, ಲಾಸ್ಟ್ ಇದು. ಮತ್ತು ಒಂದೊಂದು ನೋಡುವ ಪಾಯಿಂಟ್ ನೋಡಿ. ಇಲ್ಲಿ ಪ್ರಭುಪಾದ ಹೇಳುವಂಥದ್ದು ಲಾಸ್ಟ್ ಪ್ಯಾರದಲ್ಲಿ ಪಂಚಮ ಪುರುಷಾರ್ಥ ಯಾವುದು? ಮುಕ್ತಿಯನ್ನು ಮೀರಿ ಅಲೌಕಿಕವಾದದೆಂದು ಕಪಿಲ ಮುನಿಯ ಹೋಗಿ. ಈಗ ಧರ್ಮ, ಅರ್ಥ, ಕಾಮ, ಮೋಕ್ಷ. ಈಗ ಫಸ್ಟಿಗೆ ಧರ್ಮ ಮಾಡ್ತಾನೆ. ಧರ್ಮ ಮಾಡಿ ಎಂತಾಗ್ತದೆ? ಅರ್ಥ ಅಂದರೆ ಎಕನಾಮಿಕ್ ಡೆವಲಪ್ಮೆಂಟ್, ಆರ್ಥಿಕ ಅಭಿವೃದ್ಧಿ, ಇದು ಅವನಿಗೆ ಬೇಕು. ಧರ್ಮ ಮಾಡಿದ ಮೇಲೆ ಅದು ಬರ್ತದೆ. ಅದು ಬಂದ ಮೇಲೆ ಎಂತ? ಕಾಮ ಅಂದರೆ ಸೆನ್ಸ್ ಗ್ರಾಟಿಫಿಕೇಶನ್, ಹಿಂದೆ ಸುಖ ಮಾಡುವಂಥದ್ದು. ಮತ್ತೆ ಇದು ಮಾಡಿ ಮಾಡಿ ಸಾಕಾಗ್ತದೆ. ಮತ್ತೆ ಮೋಕ್ಷ. ಮೋಕ್ಷ ಅಂದರೆ ಎಂತ? ಮೋಕ್ಷ ದೇವರಲ್ಲಿ ಒಂದಾಗುವಂಥ ಮೋಕ್ಷ ಸಾಕು. ಫಸ್ಟ್ ಪ್ರಭುಪಾದ ಒಂದು ಇದನ್ನು ಹೇಳ್ತಾರೆ ಪ್ರಭುಪಾದ. ಹಾಗೆ ಇದು ಜನರು ಮಾಡುವಂಥ ಸಹಜವಾದ ಇದು ಧರ್ಮಾರ್ಥ ಕಾಮ ಮೋಕ್ಷ. ಈಗ ಈ ಕೃಷ್ಣ ಪ್ರಜ್ಞೆ ಬಂದ ಮೇಲೆ ನಮಗೆ ಸ್ವಲ್ಪ ತಿಳಿಯುತ್ತೆ ಧರ್ಮಾರ್ಥ ಕಾಮ ಮೋಕ್ಷದ ಮೇಲೆ. ಕೃಷ್ಣ ಪ್ರಜ್ಞೆ ಬರೋ ಮುಂಚೆ ನಮ್ದು ಎಂತ ಒಪಿನಿಯನ್ ಇತ್ತು? ಎಸ್, ಯಾರು ಹೇಳ್ತೀರಿ? ಧರ್ಮಾರ್ಥ ಕಾಮ ಮೋಕ್ಷದ ಒಪಿನಿಯನ್ ಎಂತ ಇತ್ತು? ಎಸ್, ಯಾರಾದ್ರೂ ಹೇಳ್ಬೋದು? ಓಪನ್ ಅನ್ಮ್ಯೂಟ್ ಮಾಡಿದ್ದೇನೆ. ಅಗತ್ಯವಾದಂತಹದ್ದು ಅನ್ಕೊಂಡ್ಬಿಟ್ಟಿದ್ವಿ ಪ್ರಭುಜಿ. ಅಗತ್ಯವಾದಂತ ಅನ್ಕೊಂಡ್ಬಿಟ್ಟಿದ್ದೇವೆ. ಓಕೆ, ಎಸ್, ಬೇರೆಯವರು ಎಸ್ ದಯವಿಟ್ಟು ಹೇಳ್ಬೋದು. ಕೃಷ್ಣ ಪ್ರಜ್ಞೆ ಬರುವ ಮುಂಚೆ ಧರ್ಮಾರ್ಥ ಕಾಮ ಮೋಕ್ಷಕ್ಕೆ ಈಗ ಯಾರೆಲ್ಲ ಕೃಷ್ಣ ಪ್ರಜ್ಞೆ ಇಲ್ಲ ಹೊರಗಿನವರು, ಅವರು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾರೆ? ನೀವು ಕೃಷ್ಣ ಪ್ರಜ್ಞೆ ಬರುವ ಮುಂಚೆ ನಿಮ್ದು ಯಾವ ರೀತಿ ಯೋಚನೆ ಇತ್ತು ಧರ್ಮಾರ್ಥ ಕಾಮ ಮೋಕ್ಷಕ್ಕೆ? ಪ್ರಭುಜಿ, ನಾನು ಹಿಂದೆ ಅನ್ಕೊಂಡಿದ್ದು ಪ್ರಭುಜಿ, ನಾವು ಧರ್ಮದಲ್ಲೇ ಎಲ್ಲವನ್ನು ಅರ್ಥವನ್ನ ಅಂದ್ರೆ ಇದನ್ನ ಎಕಾನಮಿ ಇದನ್ನ ನಾವು ಧರ್ಮದಲ್ಲೇ ಸಂಪಾದಿಸ್ಬೇಕು, ಧರ್ಮದಲ್ಲೇ ಇರ್ಬೇಕು. ಆಮೇಲೆ ಕಾಮ ಇದಕ್ಕೆ ಹೋಗ್ಬಾರ್ದು, ಅತಿ ಆಸೆಯನ್ನ ನಾವು ಹೊಂದಬಾರ್ದು. ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆಸೆಯನ್ನ ಇಟ್ಕೋಬೇಕು, ಅದು ಮೋಕ್ಷ ಪ್ರಾಪ್ತಿಗೆ ಕಾರಣ ಆಗುತ್ತೆ ಅಂತ ನಾನು ಅಷ್ಟೇ ಅರ್ಥ ಮಾಡ್ಕೊಂಡಿದ್ದೆ. ನೋಡಿ ಹೇಗೆ ಅಂದ್ರೆ, ನೋಡಿ ಈಗ ಪ್ರಭುಪಾದ ಹೇಳುವಂತದ್ದು, ದೇರ್ ಆರ್ ಟೂ ಅಂತ ಹೇಳುವಂಥದ್ದು ಸ್ಟೂಲ್ ಅಂದ್ರೆ ಮಲ. ಒನ್ ಈಸ್ ವೆಟ್ ಸ್ಟೂಲ್, ಒನ್ ಈಸ್ ಡ್ರೈ ಸ್ಟೂಲ್. ಈಗ ಒಬ್ಬ ಹೇಳಿದ್ರೆ ಆ ವೆಟ್ ಸ್ಟೂಲ್ ಒಳ್ಳೇದಿಲ್ಲ, ಡ್ರೈ ಸ್ಟೂಲ್ ಒಳ್ಳೇದುಂಟು. ಸ್ಟೂಲೇ, ಮಲವೇ. ಇದು ಪ್ರಭುಪಾದ ಹೇಳುವಂಥದ್ದು, ನಾನು ಹೇಳುವಂಥದ್ದಲ್ಲ. ಹಾಗಾಗಿ ನಮ್ದು ಎಂತ ವಿಚಾರ ನೋಡಿ. ಈಗ ನಮ್ಗೆ ಎಂತ ಬೇಕಿತ್ತಂದ್ರೆ, ನಮ್ದು ಯಾವ ವಿಚಾರ ಇತ್ತು ಮುಂಚೆ ಕೃಷ್ಣ ಪ್ರಜ್ಞೆ ಬರುವ ಮುಂಚೆ, ಆ ವಿಚಾರ ಸರಿ ವಿಚಾರವಾ ಅಲ್ಲ
ಅದು ತಪ್ಪ ಅಷ್ಟೇ ಬೇಕು ನಮ್ಗೆ. ಎಸ್, ಯಾರು ಹೇಳ್ತೀರಿ? ತಪ್ಪಿತ್ತು ಪ್ರಭುಜಿ. ಹಾ, ನಾವೆಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ವಿ. ಎಲ್ಲಾನು ಪ್ರತಿ ಒಂದು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ವಿ. ಇವಾಗ ಸರಿಪಡಿಸ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಓಕೆ. ಯಾರಾದ್ರೂ ಹೇಳ್ಬೋದು? ಮಧುಮಯಿ ಕೃಷ್ಣಕಾಂತ ದೇವಿದಾಸಿ ಅಂತ ಹೇಳ್ತೀರಿ ಇದರ ಬಗ್ಗೆ? ಹರೇ ಕೃಷ್ಣ ಪ್ರಭುಜಿ, ನಮಗೆ ದೇವರ ಬಗ್ಗೆ ಇರೋ ಸ್ಪಷ್ಟವಾದ ಕಲ್ಪನೆ ಕೂಡ ಇರಲಿಲ್ಲ. ಎಲ್ಲ ದೇವತೆಗಳು ಕೂಡ ದೇವರು ಅಂತ ತಿಳ್ಕೊಂಡ್ಬಿಟ್ಟಿದ್ವಿ. ಓಕೆ. ಸೊ ಅದು ಒಂದು ತುಂಬಾ ಗೊಂದಲಕ್ಕೆ ಇದ್ದಿತ್ತು. ಓಕೆ. ಈಗ ಧರ್ಮಾರ್ಥ ದೇವರ ಕಾಮ ಬಗ್ಗೆ- ಮೋಕ್ಷದ ಬಗ್ಗೆ ಅಂತ ಗೊತ್ತಿತ್ತು? ಧರ್ಮ ಅದೇ ತರ ನಡ್ಕೋಬೇಕು ಅಂತ ತಿಳ್ಕೊಂಡಿದ್ವಿ ಪ್ರಭುಜಿ ನಾವು. ಧರ್ಮ ಮತ್ತೆ ಅರ್ಥ ಸಂಪಾದನೆ, ನಮ್ಮ ಇಚ್ಛೆಯನ್ನು ನಾವು ಬಯಕೆಗಳನ್ನು ಪೂರೈಸ್ಕೊಳ್ಳೋದು, ಮತ್ತೆ ಮೋಕ್ಷವನ್ನು ಅಲ್ಟಿಮೇಟ್ಲಿ ಪಡ್ಕೊಳ್ಳೋದು ಅಂತ. ಆಕ್ಚುಲಿ ಮೋಕ್ಷ ಅಂದ್ರೆ ಏನು ಅಂತಲೇ ನಮಗೆ ಸರಿಯಾದ ಇಲ್ಲಿ ಈ ರೀತಿಯ ಒಂದು ವಿವರಣೆ ನಮಗೆ ಗೊತ್ತಿರ್ಲಿಲ್ಲ ಪ್ರಭುಜಿ. ಓಕೆ. ಆದ್ರೆ ಈಗ ಎಲ್ಲ ಸ್ಪಷ್ಟವಾಗಿದೆ. ಓಕೆ. ಈಗ ಬೆಳಕು ಚೆಲ್ಲಿದೆ ನಮ್ಮ ಜ್ಞಾನಕ್ಕೆ ಸ್ವಲ್ಪ. ಓಕೆ. ಓಕೆ. ಎಸ್, ಬೇರೆಯವರು ಯಾರಾದ್ರೂ ಹೇಳ್ಬೋದಾ? ಎಸ್, ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಯಾರಾದ್ರೂ ಹೇಳ್ಬೋದಾ? ಓಕೆ. ಹರೇ ಕೃಷ್ಣ ಪ್ರಭುಜಿ. ನಮ್ಗೆ ಇಲ್ಲಿಗೆ ಬರುವ ಮುಂಚೆ ಬರೀ ಪುಣ್ಯ ಸಂಪಾದನೆ ಮತ್ತೆ ಮೋಕ್ಷ ಅದು ಅಷ್ಟೇ, ಸ್ವರ್ಗ ತನಕ ಅಷ್ಟೇ ನಮ್ಗೆ ಗೊತ್ತಿತ್ತು, ಅದಕ್ಕಿಂತ ಆಚೆ ಗೊತ್ತಿರ್ಲಿಲ್ಲ. ನಾವೇನಾದ್ರೂ ಒಳ್ಳೆ ಕೆಲಸ ಮಾಡ್ಬೇಕು, ಪುಣ್ಯ ಸಂಪಾದನೆ ಮಾಡ್ಬೇಕು ಅಷ್ಟೇ ನಮ್ಗೆ ಗೊತ್ತಿದ್ದು ಪ್ರಭುಜಿ. ನಿಜವಾಗಿ ನಾವು ಇಸ್ಕಾನ್ ಮಂಗಳೂರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ. ನಮ್ಗೆ ಎಂತ ಅಜ್ಞಾನದಲ್ಲಿ ಇದ್ದವರು ನಾವೊಂದು ಜ್ಞಾನದ ಬೆಳಕನ್ನು ಕೊಟ್ಟು ನಮ್ಗೆ ಆ ಒಂದು ಇದನ್ನ ಹೇಳಿ ತೋರಿಸಿಕೊಟ್ಟಿದ್ದೀರಾ. ಅದಕ್ಕೆ ಚಿರಋಣಿ ಆಗಿರ್ತೇವೆ ನಾವು ಯಾವತ್ತಿದ್ರು ಇಸ್ಕಾನ್ ಮಂಗಳೂರಿಗೆ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ ಪ್ರಭುಜಿ, ನಾವು ಬರೇ ಪೂಜೆ ಮಾಡೋದು ಅಷ್ಟೇ ಅನ್ಕೊಂಡಿದ್ವಿ, ದೇವತೆದು ಎಲ್ಲ ಅಷ್ಟು ಒಂದೇ ಅಂತ ತಿಳ್ಕೊಂಡಿದ್ವಿ. ಮತ್ತೆ ಮೋಕ್ಷ ಅಂತ ನಮ್ಗೆ ಗೊತ್ತೇ ಇಲ್ಲ. ಅದು ಸಾಧು ಸಂತರು ಯೋಗ ಅವರೆಲ್ಲ ಮಾಡಿದವರೇ ತಗೊಳ್ತಾರೆ, ನಮ್ಮಂತವ್ರಿಗೆ ಆಗೋದಿಲ್ಲ. ಇನ್ನ ನಾವ್ ಎಷ್ಟು ಜನ್ಮ ಬರ್ಬೇಕೋ ಏನೋ ಅಂತ ಈ ತರ ತಿಳ್ಕೊಂಡಿದ್ವಿ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಬರೀ ದೇಹದ ಮೇಲೆ ಇದ್ವಿ, ಆತ್ಮದ ಬಗ್ಗೆ ಚೂರ್ಸಾಗ ಗೊತ್ತೇ ಇರ್ಲಿಲ್ಲ ಪ್ರಭುಜಿ ನಮ್ಗೆ. ಆತ್ಮದ ಭಾವನೆಯಲ್ಲಿ ನಾವು ಸೇವಕರು, ನಾವು ಆ ರೀತಿ ಆ ವಿಷಯವೇ ನಮ್ಗೆ ಗೊತ್ತಿರ್ಲಿಲ್ಲ. ಯಾರು ತೀರ್ಕೊಂಡ್ರೆ ಅವ್ರಿಗೆ ಮೋಕ್ಷ ಸಿಗ್ಲಿ ಅಂತ ಹೇಳ್ತಾ ಇದ್ವಿ. ಮೋಕ್ಷ ಅಂದ್ರೆ ವೈಕುಂಠಕ್ಕೆ ಹೋಗೋದು ಅನ್ನೋ ಮಟ್ಟಿಗಷ್ಟೇ ಗೊತ್ತು. ಬಟ್ ವೈಕುಂಠ ಏನು ಅದ್ರದ್ದೆಲ್ಲ ಡೀಟೇಲ್ಸ್ ಗೊತ್ತಿದ್ದಿಲ್ಲ ಅಷ್ಟೇ. ವೈಕುಂಠಕ್ಕೆ ಹೋಗ್ತಾರ ಅವರು ಅಷ್ಟೇ ಗೊತ್ತಿತ್ತು ಅಷ್ಟೇ. ಹರೇ ಕೃಷ್ಣ ಪ್ರಭುಜಿ, ನಮ್ಗೆ ಇಸ್ಕಾನ್ಗೆ ಬಂದ್ಮೇಲೆ ಗೊತ್ತಾದದ್ದು ದೇವತೆಗಳು ಯಾರು, ಪರಮ ಪುರುಷ ದೇವತ ಪರಪುರುಷ ಕೃಷ್ಣ ಯಾರು ಅಂತ ಹೇಳಿ. ಇದು ನಮ್ಗೆ ಪ್ರಭುಪಾದರಿಂದ ಮಾತ್ರ ಗೊತ್ತಾಯ್ತು, ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಯಾರು ಅಂತ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಎಸ್, ಧನ್ಯವಾದ. ಸ್ಟಾರ್ಟ್ ಮಾಡ್ಬೇಕು. ಹಾಗಾಗಿ ಈಗ ಇಲ್ಲಿ ತುಂಬ ಉಂಟು ಹೇಳುವಂಥದ್ದು, ನಾವು ಒನ್ ಮಾತಾಡುವ. ಓಕೆ. ಹಾಗಾಗಿ ಜನರು ನೋಡಿ ಫಸ್ಟಿಗೆ ಧರ್ಮ ಮಾಡುವಂಥದ್ದು, ಅದು ಕೂಡ ಧರ್ಮ ಎಂತ ಧರ್ಮ, ಅವರಿಗೆ ಇಷ್ಟ ಬಂದ ಧರ್ಮ. ಅದ್ರಲ್ಲಿ ಪ್ರಭುಪಾದ್ ಹೇಳ್ತಾರೆ ಎಂತ ಹೇಳುವಂಥ ಪ್ರಭುಪಾದ್ ಹೇಳುವಂಥದ್ದು, ಎಸ್ ಪ್ರಭುಪಾದ್ ಇದನ್ನು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ, ಅದನ್ನು ನೋಡು. ಓಕೆ. ಎಸ್, ಲಾಸ್ಟ್ ಪ್ಯಾರ ತುಂಬ ಇಂಪಾರ್ಟೆಂಟ್. ಓಕೆ. ಅಭಿವೃದ್ಧಿಯಲ್ಲಿ ಇಂದ್ರಿಯ ದೃಷ್ಟಿಯಲ್ಲಿ ನಿರ್ಧಾರ ಅಂತಿಮವಾಗಿ ಸರ್ವೋತ್ತಮ ಭಗವಂತನಿಗೆ ಐಕ್ಯ ನೋಡಿ, ಒಂದಾಗುವಂಥದ್ದು. ಮೋಕ್ಷ ಅಂದರೆ ಒಂದಾಗುವಂಥದ್ದು. ಇದನ್ನೆಲ್ಲ ಮಾಡುವಂಥದ್ದು ಸಾಕಾದ ಮೇಲೆ ಹಾಗೆ ಇದು ಮಾಡುವಂಥದ್ದು ವಿಷಯ ಕಾರ್ಯ ಬೇಸಗುತ್ತಾರೆ. ಆದರೆ ಭಕ್ತಿಯು ಎಲ್ಲ ಕ್ರಿಯೆಗಳು ಮೀರಿದ ಅಲೌಕಿಕವಾಗಿದೆ. ಇದು ಟ್ರಾನ್ಸೆಂಡೆಂಟಲ್. ಅಲೌಕಿಕ ಅಂದರೆ ಇಲ್ಲಿದಲ್ಲ. ಆದ್ದರಿಂದ ಭಾಗವತದಿಂದ ಎಲ್ಲ ಬಗೆಯ ಆಡಂಬರದ ಧರ್ಮವು ಸಂಪೂರ್ಣವಾಗಿ ನಿರ್ಮೂಲವಾಗಬೇಕೆಂಬುದು ಹೇಳಿಕೆಯಿಂದಲೇ ಶ್ರೀಮದ್ ಭಾಗವತ. ಅಂದರೆ ಈಗ ಭಗವದ್ಗೀತೆಯಲ್ಲಿ ಭಗವಂತ ಲಾಸ್ಟ್ಗೆ ಹೇಳುವಂಥದ್ದು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಂ ಮಾಸುಜ. ಇನ್ನೆಲ್ಲ ಧರ್ಮವನ್ನು ಬದಿಗೆ. ಹೆಚ್ಚಿನವ್ರು ಹೇಳ್ತಾರೆ ನನಗೆ ಅದು ಧರ್ಮ, ನನಗೆ ಇದು 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 ತುಂಬ ಉಂಟು ನಮ್ದು. ಭಗವಂತ ಎಂತ ಹೇಳುವಂಥದ್ದು, ಎಲ್ಲವನ್ನು ಬದಿಗೆ ಇಡೋದು. ಮತ್ತೆಂತ ಮಾಡಬೇಕು? ಬದಿಗಿಟ್ಟು ಎಂತ ಮಾಡಬೇಕು? ಎಲ್ಲವನ್ನು ಬದಿಗಿಟ್ಟು ಅಹಂ ತ್ವಾಂ ಸರ್ವ ಪಾಪೇಭ್ಯೋ, ನನಗೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ, ನನಗೆ ಶರಣಾಗತ ಆಗು. ಅಹಂ ತ್ವಾಂ ಸರ್ವ ಪಾಪೇಭ್ಯೋ, ನಾನಿನ್ನೆಲ್ಲ ಪಾಪದಿಂದ ಬಿಡುಗಡೆ ಮಾಡ್ತೇನೆ ಭಗವಂತ ಹೇಳ್ತಾರೆ. ಈಗ ಭಾಗವತ ಸ್ಟಾರ್ಟ್ ಆಗುವಂಥದ್ದು ಕೂಡ ಅದೇ, ಧರ್ಮ ಪೂಜಿತ ಕೈತವಾತ್ರ ಪರಮೋ ನಿರ್ಮಸಾರಾನ ಸತ್ತರ. ಅಂದ್ರೆ ಈ ಕೈತವ ರಿಲಿಜನ್, ಧರ್ಮ, ಇದನ್ನು ಚೀಟಿಂಗ್ ರಿಲಿಜನ್, ಇದನ್ನೆಲ್ಲ ಬದಿಗಿಡ್ಬೇಕಂತ. ಈಗ ಎಸ್, ಚೀಟಿಂಗ್ ರಿಲಿಜನ್ ಅಂದ್ರೆ ಅಂತ ಯಾರು ಹೇಳ್ತೀರಿ? ಎಸ್, ಒಂದು ನಿಮಿಷ, ಸಾರಿ.
ಓಕೆ, ಚೀಟಿಂಗ್ ರಿಲಿಜನ್ ಅಂದ್ರೆ ಅಂತ ಯಾರಿಗೆ ಹೇಳ್ಬೋದು? ಒಬ್ಬ ಕುರುಡನನ್ನ ಇನ್ನೊಬ್ಬ ಕುರುಡ ಹಿಂಬಾಲಿಸುವುದು ಪ್ರಭುಜಿ. ಓಕೆ, ಎಸ್, ಯಾರಿಗಾದ್ರೂ ಹೇಳ್ಬೋದಾ ಚೀಟಿಂಗ್ ರಿಲಿಜನ್ ಅಂದ್ರೆ ಅಂತ? ಭಗವಂತನನ್ನು ಪ್ರೀತಿಸದೆ ಮಾಡಿದ ಎಲ್ಲಾ ಕಾರ್ಯವೂ ಕೂಡ ಚೀಟಿಂಗ್ ರಿಲಿಜನ್ ಆಗ್ತದೆ ಪ್ರಭು. ಯಾವ್ದು ಹೇಳಿ ಇನ್ನೊಮ್ಮೆ ಹೇಳಿ. ಭಗವಂತನನ್ನು ಕೇಂದ್ರೀಕರಿಸದೆ ಮಾಡುವ ಎಲ್ಲಾ ಕೆಲಸ ಕೂಡ ಚೀಟಿಂಗ್ ರಿಲಿಜನ್ ಆಗ್ತದೆ, ಧರ್ಮ. ಹೇಗಂದ್ರೆ ನೀವು ಗಿಡದ ಬುಡಕ್ಕೆ ನೀವು ನೀರು ಹಾಕ್ಬೇಕು. ಹೇಗಂದ್ರೆ ನಾವು ಯಾವುದೇ ಎಷ್ಟು ಧರ್ಮಗಳುಂಟು, ಆದ್ರೆ ಅದೆಲ್ಲ ಚೀಟಿಂಗ್. ಯಾಕೆಂದ್ರೆ ಭಗವಂತನನ್ನು ಪ್ಲೀಸ್ ಮಾಡ್ಲಿಕ್ಕೆ ಇರುವುದಲ್ಲ, ನಾವು ಗಿಡದ ಬುಡಕ್ಕೆ ಆಗುವುದಲ್ಲ. ಈಶೋಪನಿಷತ್ ಅಂತ ಹೇಳುವಂತ ಈಶಾವಾಶಂ ಇದಂ ಸರ್ವಂ ಯತ್ ಕಿಂಚ ಜಗತ್ಯಾಂ ಜಗತ್ ತೇನ ದಕ್ತೇನ ಪುಂಜಿತ ಮಾಗಡ ಶ್ರೀಧನ. ಅಂದ್ರೆ ಗಾಡ್ ಸೆಂಟ್ರೆಡ್ ಆಗ್ಬೇಕು, ಭಗವಂತ ಸೆಂಟ್ರೆಡ್. ಹಾಗಾಗಿ ಉಳಿದೆಲ್ಲ ಧರ್ಮ ನಿಮ್ಗೆ ನೋಡುವ, ನಿಮಗೆ ಎಂತಂದ್ರೆ ನಿಮ್ಮ ಹತ್ತಿರದಲ್ಲಿ, ನೆರೆಕೆರೆಯಲ್ಲಿ, ನಿಮ್ಮ ಈ ತಾಲೂಕಲ್ಲಿ, ನಿಮ್ಮ ಸೊಸೈಟಿಯಲ್ಲಿ ಎಂತೆಲ್ಲ ಮಾಡ್ತಾ ಇದ್ದಾರೆ. ಆದ್ರೆ ನೀವು ಅದರಲ್ಲಿ ಡೀಟೇಲ್ ಆಗಿ ನೋಡಿ, ಭಗವಂತನನ್ನು ಪ್ಲೀಸ್ ಮಾಡ್ಲಿಕ್ಕೆ ಮಾಡುವುದ ಇಲ್ಲ. ಚೀಟಿಂಗ್ ರಿಲಿಜನ್. ಹಾಗಾಗಿ ಭಾಗವತಂ ಈ ಚೀಟಿಂಗ್ ರಿಲಿಜನ್ ಅನ್ನು ಒಡೆದು ಹೊರಗೆ ಆಗ್ತದೆ. ಚೀಟಿಂಗ್ ರಿಲಿಜನ್ ಬೇಡ ನಮಗೆ. ರಿಯಲ್ ರಿಲಿಜನ್ ಮೀನ್ಸ್ ಎಂತ? ರಿಯಲ್ ರಿಲಿಜನ್ ಮೀನ್ಸ್ ಹೌ ಟು ಪ್ಲೀಸ್ ಕೃಷ್ಣ, ಹೌ ಟು ಲವ್ ಕೃಷ್ಣ. ದಿಸ್ ಇಸ್ ದ ರಿಯಲ್ ರಿಲಿಜನ್. ಈಗ ನಿಮ್ಮಲ್ಲಿ ಪ್ರಶ್ನೆ, ಯಾರಿಗೆಲ್ಲ ಕೃಷ್ಣನ ಮೇಲೆ ಪ್ರೀತಿ ಬಂದಿದೆ? ಈಗ ನೀವು 4 ವರ್ಷದಿಂದ ಹೆಚ್ಚಿನ ಕೆಲವರು ಕೇಳ್ತಾ ಇದ್ದೀರಿ, 4 ವರ್ಷದ ಭಗವಂತನ ಮೇಲೆ ಯಾರಿಗೆಲ್ಲ ಪ್ರೀತಿ ಬಂದಿದೆ, ಕೃಷ್ಣನ ಮೇಲೆ? ಎಸ್, ದಯವಿಟ್ಟು ಹೇಳ್ಬೋದು. ಎಸ್, ಎಲ್ಲರೂ ಎಸ್, ಓಪನ್ ಅನ್ಮ್ಯೂಟ್ ಮಾಡಿ ಹೇಳ್ಬೋದು. ಪ್ರೀತಿ ಬಂದಿದೆ ಪ್ರಭುಜಿ. ಓಕೆ, ಈಗ ನೀವು ಕೃಷ್ಣ ಪ್ರಜ್ಞೆ ಬರುವ ಮುಂಚೆ ನೀವು ತುಂಬಾ ಧರ್ಮ ಎಲ್ಲ ಮಾಡ್ತಿದ್ರಿ, ನಿಮ್ಗೆ ಭಗವಂತನ ಮೇಲೆ ಪ್ರೀತಿ ಇತ್ತ? ಇಲ್ಲ ಪ್ರಭುಜಿ, ಭಯ ಇತ್ತು ಅಷ್ಟೇ ಪ್ರಭುಜಿ. ಭಯ ನೋಡಿ, ಭಯ ಎಲ್ಲರ ಮೇಲೆ ಇರ್ತದೆ. ನಾಯಿ ಮೇಲೆ ಕೂಡ ಭಯ ಇರ್ತದೆ, ಅದು ಬೇರೆ ವಿಷಯ. ನಾಯಿ ನಮ್ಗೆ ನಾವು ಹತ್ತಿರ ಹೋಗುವಾಗ ಅದು ನಮ್ಗೆ ಚುಚ್ಚೋದಂತ ಭಯ ಇರ್ತದೆ, ಅದು ಬೇರೆ ವಿಷಯ. ಆದ್ರೆ ಮೈನ್ ಪ್ರಪೋಸ್ ಇರುವಂತದ್ದು, ರಿಲಿಜನ್ ಮೀನ್ಸ್ ಇಟ್ ಹ್ಯಾಸ್ ಟು ಟೀಚ್ ಹೌ ಟು ಲವ್ ಗಾಡ್. ದಿಸ್ ಇಸ್ ರಿಲಿಜನ್. ಭಗವಂತನನ್ನು ಹೇಗೆ ಪ್ರೀತಿ ಮಾಡುವಂತ, ದಿಸ್ ಇಸ್ ದ ಗೋಲ್ ಆಫ್ ರಿಲಿಜನ್. ಎನಿ ರಿಲಿಜನ್ ಪ್ರಪೋಸ್ ಇರುವಂಥದ್ದು. ಪಾಶ್ಚಾತ್ಯ ದೇಶದಲ್ಲಿ ಪ್ರಪೋಸ್ ಇರುವಂಥದ್ದು. ಸಿ, ಐ ಕೇಮ್ ಟು ಯುವರ್ ಕಂಟ್ರಿ. If in your religion, Christianity, they teach us how to love Jesus, you can do that. But here I am teaching how to love Krishna. So why can't you come and take this? Prabhupada. So any religion, goal entandre ಭಗವಂತನನ್ನು ಹೇಗೆ ಪ್ರೀತಿ ಮಾಡುವಂತದ್ದು, ಇದನ್ನು ತಿಳಿಸಬೇಕು. ದಿಸ್ ಇಸ್ ದ ರಿಲಿಜನ್, ಇದು ಧರ್ಮ. ಈಗ ನೀವು ಹೇಳಿ, ಈಗ ಯಾವುದಾದ್ರೂ ನಮ್ಮ ದೇಶದಲ್ಲಿ, ಬೇರೆ ಬೇಡ, ನಮ್ಮ ದೇಶದಲ್ಲಿ ಯಾವುದಾದ್ರೂ ಧರ್ಮ ಭಗವಂತನನ್ನು ಪ್ರೀತಿ ಮಾಡಲಿಕ್ಕೆ ಕಲಿಸ್ತಾರೆ? ವೆದರ್ ಇಟ್ ಟೀಚರ್ಸ್ ಹೌ ಟು ಲವ್ ಕೃಷ್ಣ, ಹೌ ಟು ಲವ್ ಗಾಡ್? ಎಸ್, ಹೇಳಿ. ಹಾಗಾಗಿ ನೋಡಿ, ಇಲ್ಲಿ ವಿಷಯ ಹೇಗೆ ಅಂದ್ರೆ, ಅದಕ್ಕೆ ಪ್ರಭುಪಾದ ಹೇಳುವಂಥದ್ದು ಎಲ್ಲ ಚೀಟಿಂಗ್ ರಿಲಿಜನ್. ಚೀಟಿಂಗ್ ರಿಲಿಜನ್ ಅಂದ್ರೆ ನನ್ಗೆ ಎಂತ ಸಿಗ್ತದೆ. ಈಗ ಕೆಲವೊಮ್ಮೆ ನಾನು ಮೊನ್ನೆ 4 ದಿವಸ ಈ ನಮ್ಗಿಲ್ಲಿ ಒಂದು 3 ಎಕರೆ ಜಾಗ ಸಿಕ್ಕಿದೆ. ಹಾಗೆ ಅದ್ರದ್ದು ಗಾರ್ಡನ್ ಎಲ್ಲ ಕ್ಲೀನ್ ಮಾಡ್ಲಿಕ್ಕಿತ್ತು. ಹಾಗೆ ಮಿಷಿನ್ ಅವರಿಗೆ ಕರೆದಿದ್ದೆ, ಅವರಿಗೆಲ್ಲ ಸ್ಯಾಲ್ರಿ ಎಲ್ಲ ನಿನ್ನೆ ಕೊಟ್ಟೆವು. ಕೊಟ್ಟ ಮೇಲೆ ಈಗ ಸಂಡೆಗೆ ಬರ್ಲಿಕ್ಕೆ ಹೇಳಿದ್ದೇನೆ. ಅದಕ್ಕೆ ಬೇರೆ ಒಂದು ಕೆಲಸ ಉಂಟು, ಹಂಚೆಲ್ಲ ಶಿಫ್ಟ್ ಮಾಡ್ಲಿಕ್ಕೆ ಉಂಟು. ಆಗ ಅವ್ರು ಕೇಳಿದ್ರು, ನನಗೆ ಎಷ್ಟು ಸಿಗ್ತದೆ, ನನಗೆ ಎಷ್ಟು ಸಿಗ್ತದೆ? ನಾನು ಮಾಡ್ತೇನೆ, ನನ್ನ ಜನ ಇಟ್ಕೊಂಡು ಬರ್ತೇನೆ, ನನಗೆ ಎಷ್ಟು ಸಿಗ್ತದೆ, ಎಷ್ಟು ಕೊಡ್ತೀರಿ? ಹಾಗಾಗಿ ಭೌತಿಕ ಅಂದ್ರೆ ನನಗೆ ಎಷ್ಟು ಸಿಗ್ತದೆ. ಹಾಗಾಗಿ ಅದೆಲ್ಲ ರಿಲಿಜನ್ ಅಲ್ಲ. ನೀವು ಎಲ್ಲ ನೋಡಿ,
ನೀವು ಎಂತಂದ್ರೆ ಡೀಟೇಲ್ ಆಗಿ ಕೂಲಂಕುಷ ಅಂದ್ರೆ ತುಂಬಾ ಡೀಟೇಲ್ ಆಗಿ ಯಾವುದಾದ್ರು ನೋಡಿ ಅಲ್ಲಿ ಫೈನಲ್ ಬರುವಂಥದ್ದು ನನಗೆ ಎಷ್ಟು ಸಿಗ್ತದೆ, ಹೌದಲ್ವಾ? ನೀವು ನಿಮ್ಮ ಕೆಲವರಿಗೆಲ್ಲ ತುಂಬಾ ಪ್ರಾಯ ಆಯಿತು, 75, ಕೆಲವರಿಗೆ 75 ಆಯಿತು, ಕೆಲವರಿಗೆ 85, ಕೆಲವರಿಗೆ 65 ಆಯಿತು. ನಿಮ್ಮ ಜೀವನದಲ್ಲಿ ನೀವು ತುಂಬಾ ನೋಡಿದ್ದೀರಿ, ಎಲ್ಲ ಕಡೆ ಹೀಗೆ ಅಲ್ಲ, ನನಗೆ ಎಷ್ಟು ಸಿಗ್ತದೆ, ಹೌದಲ್ವಾ? ಹೌದು ಪ್ರಭು. ಹೌದು ಗುರುಜಿ. ನನಗೆ ಎಷ್ಟು ಹೌದು ಸಿಗ್ತದೆ? ಗುರುಜಿ. ಹಾಗಾಗಿ ಈ ಭಗವಂತನಿಗೆ ಪ್ರೀತಿ ಮಾಡುವಂಥದ್ದು ನನಗೆ ಎಷ್ಟು ಸಿಗ್ತದೆ ಅಲ್ಲ, ನಾನು ಭಗವಂತನಿಗೆ ಎಷ್ಟು ಕೊಡ್ತೇನೆ ಸಿಗುವುದಲ್ಲ, ನಾನು ಎಷ್ಟು ಕೊಡ್ತೇನೆ. ದಿಸ್ ಇಸ್ ಲವ್. ಈಗ ಎಕ್ಸಾಂಪಲ್, ತಾಯಿದ ಎಕ್ಸಾಂಪಲ್ ಪ್ರಭುಪಾದ ಇದನ್ನು ಹೇಳ್ತಾರೆ. ಯಾಕಂದ್ರೆ ಮದರ್ ಲವ್ಸ್ ಈಸ್ ಚೈಲ್ಡ್ ಅಂದ್ರೆ ಈಗ ಮಗ ಆಗ್ಲಿ ಮಗಳಾಗ್ಲಿ ಎಲ್ಲವನ್ನು ತಾಯಿ ಮಾಡ್ತಾಳೆ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್. ಈಗ ಸಪೋಸ್ ಈಗ ರಾತ್ರಿ ಮಗ, ಈಗ ಒಂದು 10 ವರ್ಷದ ಮಗ ಈಗ ನಿನ್ನೆ ಆಡಿದಾನೆ, ಈಗ ರಜೆ ತುಂಬಾ ಆಡಿದಾನೆ, ರಾತ್ರಿ ಮಧ್ಯರಾತ್ರಿಯಲ್ಲಿ ಜ್ವರ ಬಂತು, ಜೋರು ಗೊಬ್ಬೆ ಹೊಡೆದ. ತಾಯಿ ನಿದ್ದೆಯನ್ನು ಬದಿಗಿಟ್ಟು ಹೋಗಿ ಅವನಿಗೆ ಅಂತ ಹೇಳುವಂಥದ್ದು ಈ ಬಟ್ಟೆಯನ್ನು ವೆಟ್ ಮಾಡಿ ತಲೆಗೆ ಇಡ್ತಾರೆ. ನನಗೆ ತಾಯಿ ಜ್ವರ ಬರುವಾಗ ಇಡ್ತಾ ಇದ್ರು ಸಣ್ಣದಿರುವಾಗ, ಮಧ್ಯರಾತ್ರಿ ಅದು ಕೂಡ ತಂದು ಇಡ್ತಾರೆ. ಮತ್ತೆ ಬಿಸಿ ನೀರು ಮಾಡಿಕೊಳ್ಳುವಂಥದ್ದು, ನಿದ್ದೆ ಎಲ್ಲ ಹೋಗ್ತದೆ ತಾಯಿ, ಹೌದಲ್ವಾ? ಎಸ್, ಎಂತ ಹೇಳ್ತೀರಿ, ಹೌದಲ್ವಾ? ಇದು ಹೌದಲ್ವಾ? ಹೌದು ಪ್ರಭುಜಿ. ಹೌದು. ಹಾಗಾಗಿ ಈಗ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ತಾಯಿ ಮಾಡುವಂಥದ್ದು, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ. ಮಧ್ಯರಾತ್ರಿ ಎದ್ದು ಮಗ ಇಲ್ಲದ ಮಗಳಿಗೆ ಎಂತಾದ್ರೆ ಇಮಿಡಿಯೇಟ್. ಕೆಲವೊಮ್ಮೆ ಹೇಗಂದ್ರೆ ನನಗೆ ನಾನು 6th ಸ್ಟ್ಯಾಂಡರ್ಡ್ ಇರುವಾಗ ನನಗೆ ಚಿಕನ್ ಪಾಕ್ಸ್ ಆಗಿತ್ತು. ಆಗ ಮಲಗಲಿಕ್ಕೆ ಅಂದ್ರೆ ಹಿಂದೆ ಕೂಡ ಚಿಕನ್ ಪಾಕ್ಸ್, ಇಲ್ಲಿ ಚಿಕನ್ ಪಾಕ್ಸ್, ಇಲ್ಲಿ ಮಲಗಲಿಕ್ಕೆ ಆಗುದಿಲ್ಲ. ಅದು ಎಂತಂದ್ರೆ ಇನಿಷಿಯಲ್ ಆಗುವಾಗ ಎಂತ ಹೇಳುವಂಥದ್ದು ದೊಡ್ಡದಾಗ್ತದೆ, ಮತ್ತೆ ಸ್ವಲ್ಪ ದಿವಸದ ಮೇಲೆ ಆಗ್ತದೆ. ಹಾಗಾಗಿ ಆಗ ತಾಯಿ ಬಂದು ಹತ್ತಿರ ಬಂದು ನಿಲ್ಲುವಂಥದ್ದು. ಅಂದ್ರೆ ನಮ್ಗೆ ನೋವಾದಾಗ ತಾಯಿಗೆ ನೋವಾಗ್ತದೆ ವಿತೌಟ್ ಎನ್ ಎಕ್ಸ್ಪೆಕ್ಟೇಷನ್. ಅದೇ ರೀತಿ ಭಗವಂತನನ್ನು ನಾವು ಪ್ರೀತಿ ಮಾಡಬೇಕು. ಧರ್ಮ ಅಂದ್ರೆ ಅದು, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ, ಉಳಿದದೆಲ್ಲ ಚೀಟಿಂಗ್. ಹೀಗಾಗಿ ಈಗ ನೀವು ನೋಡಿ, ನಿಮ್ಮ ಜೀವನದಲ್ಲಿ ತುಂಬಾ ವರ್ಷ ಆಗಿದೆ, ನೀವು ಎಲ್ಲವನ್ನು ಜಸ್ಟ್ ರಿಕಲೆಕ್ಟ್ ಮಾಡಿ ನೋಡಿ, ಯಾವುದಾದ್ರೂ ಧರ್ಮ ಭಗವಂತನ ಪ್ಲೆಜರ್ಗೆ ಮಾಡ್ತಾ ಇದ್ದಾರ ನೋಡಿ. ಇದು ಸೆಲ್ಫ್ ಅಸೆಸ್ಮೆಂಟ್, ನನಗೆ ಹೇಳೋದು ಬೇಡ, ನೀವೇ ಅದಕ್ಕೆ ಮಾರ್ಕ್ಸ್ ಕೊಡಿ. ಮತ್ತೆ ಇಲ್ಲಿ ನೋಡಿ, ಪ್ರಭುಪಾದ್ ಯಾವ ಒಂದು ಸಿಸ್ಟಮ್ ತಂದಿದ್ದಾರೆ ಕಂಪೇರ್ ಮಾಡಿ, ಆಗ ನಿಮಗೆ ಗೊತ್ತಾಗ್ತದೆ. ಹಾಗೆ ನಾವು ಪ್ರಭುಪಾದಿಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು, ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲದು, ಈಗ ನಾವು ಪಾಯಿಂಟ್ಗೆ ಬರುವ. ಇದು ಓಕೆ, ಭಾಗವತದಲ್ಲಿ ಸಂಪೂರ್ಣ ತಿರಸ್ಕಾರ. ಓಕೆ, ಭಾಗವತ ವಿಶೇಷವಾಗಿ ಶುದ್ಧ ಭಕ್ತರಿಗೆ ಉದ್ದಿಷ್ಟವಾದದ್ದು. ಶುದ್ಧ ಭಕ್ತರಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಭಗವಂತನ ಕ್ರಿಯೆಯಲ್ಲಿ ಸದಾ ನಿರತರಾದವನು. ಶುದ್ಧ ಭಕ್ತ ಅಂದ್ರೆ ನೋಡಿ, ಯಾವಾಗಲೂ ಕೃಷ್ಣನ ರಿಲೇಟೆಡ್ ಮಾತ್ರ, ಬೇರೆ ಯಾವುದಿಲ್ಲ. ಮತ್ತು ಈ ಅಲೌಕಿಕ ಕ್ರಿಯೆಗಳನ್ನು ಸದಾ ಶ್ರೋತು ಮಾಡುವವರು. ಶ್ರೀಮದ್ ಭಾಗವತಂ ಮತ್ತು ಇತರ ಪುರಾಣಗಳಲ್ಲಿ ನಿರೂಪಿತವಾದ ಶುದ್ಧ ಭಕ್ತರು ವೃಂದಾವನ, ದ್ವಾರಕೆ ಮತ್ತು ಭಗವಂತನ ಅಲೌಕಿಕ ಕಾರ್ಯಗಳನ್ನು ಆರಾಧಿಸುವರು. ಮಾಯಾವಾದಿ ತತ್ವಶಾಸ್ತ್ರಜ್ಞರು ಅವುಗಳನ್ನು ಕಥೆಗಳೆಂಬ ಸಂಪೂರ್ಣವಾಗಿ ತಿರಸ್ಕರು ನೋಡಿ, ಅವರು ಅದನ್ನು ಒಪ್ಪುವುದಿಲ್ಲ. ಹೀಗೆ ಒಂದು ಫೇಮಸ್ ಎಕ್ಸಾಂಪಲ್ ಹೇಳ್ತೇನೆ. ಪ್ರಭುಪಾದ ವೃಂದಾವನದಲ್ಲಿ ಕೃಷ್ಣ ಬಲರಾಮ್ ಟೆಂಪಲ್ ಮಾಡಿದರು. ಕೃಷ್ಣ ಬಲರಾಮ್ ಟೆಂಪಲ್ ಮಾಡಿದ ಮೇಲೆ ದಿವಸದಲ್ಲಿ 5,000 ಜನ ಬರ್ತಾ ಇದ್ರು. ಅಲ್ಲಿ ಆ ಪಕ್ಕದಲ್ಲಿ ಇವರು ಆರ್ಯ ಸಮಾಜ, ನಿಮ್ಗೆ ಗೊತ್ತಿರ್ಬೋದು, ಆರ್ಯ ಸಮಾಜದವರು ಯಾವಾಗಲೂ ಓಂ ಸ್ವಾಹ ಮಾಡ್ತಾ ಇರ್ತಾರೆ.
ಅಂದ್ರೆ ವೇದಗಳು ನಂಬ್ತಾರೆ ಭಗವಂತನಿಗೆ ಭಗವಂತನ ರೂಪ ಇಲ್ಲ ಅಂತ ಹೇಳೋದು. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು ಪ್ರಾಕ್ಟಿಕಲಿ 99.9% ಪೀಪಲ್ ಆರ್ ಆಲ್ ಮಾಯಾವಾದೀಸ್. ಯಾಕೆಂದ್ರೆ ದೇ ಡೋಂಟ್, ಭಗವಂತನಿಗೆ ರೂಪ ಉಂಟು, ಭಗವಂತನಿಗೆ ರೂಪ ಯಾವ ರೂಪ? ಸಚ್ಚಿದಾನಂದ ರೂಪ, ಅದನ್ನು ಒಪ್ಪುವುದಿಲ್ಲ ಅವರು. ಹಾಗೆ ಅದು ತುಂಬ ಓಲ್ಡ್ ಆರ್ಯ ಸಮಾಜದಲ್ಲಿ ಇತ್ತು ಪಕ್ಕದಲ್ಲಿ. ಹಾಗೆ ಪ್ರಭುಪಾದ ಶಿಷ್ಯ ಹೋಗಿ ಕೇಳಿದ, ಪ್ರಭುಪಾದ that their Arya Samaja, they're having their mata there, but only 5 people go there, whereas in our ISKCON 5,000 people are coming. ಅಂದ್ರೆ ಅಲ್ಲಿ ಖಾಲಿ 5 ಜನ ಹೋಗುವಂತ ದಿವಸದಲ್ಲಿ ಇಲ್ಲಿ 5,000 ಜನ ಬರ್ತಾ ಇದ್ದಾರೆ. ಅದಕ್ಕೆ ಪ್ರಭುಪಾದ ಹೇಳಿದ ನೋಡಿ, ಉತ್ತರ ತುಂಬಾ ಬ್ಯೂಟಿಫುಲ್ ಉತ್ತರ. ಎಸ್, ಯಾರು ಹೇಳಿದೆ? ಯಾರಿಗಾದ್ರೂ ಗೊತ್ತು? ನಾನು ತುಂಬಾ ಬಾರಿ ಹೇಳಿದ್ದೇನೆ, ಯಾರಿಗಾದ್ರೂ ಹೇಳ್ಬೋದಾ ಇದು ಉತ್ತರ? ತುಂಬಾ ಬಾರಿ ಹೇಳಿದ್ದೇನೆ ಇದನ್ನ ನನ್ನ ಕ್ಲಾಸಲ್ಲಿ. ಯಾರಿಗಾದ್ರೂ ಉತ್ತರ ಹೇಳ್ಬೋದಾ? ಸಾವಿರಾರು ನಕ್ಷತ್ರಗಳಿದ್ರೆ ಏನ್ ಪ್ರಯೋಜನ, ಒಂದು ಚಂದ್ರ ಸಾಕು ಅಂತ ಹೇಳಿ. ಯಾವುದು? ಸಾವಿರಾರು ನಕ್ಷತ್ರಗಳಿದ್ರೆ ಏನ್ ಪ್ರಯೋಜನ? ಅದಲ್ಲ ಸ್ವಲ್ಪ ಒಂದು ಉತ್ತರ ಹೇಳಿದ್ದಾರೆ. ಡೈಮಂಡ್ ಶಾಪ್ ಇದ್ದಾಗ. ಡೈಮಂಡ್ ಶಾಪ್ ಇದ್ದಾಗೆ. ಅಲ್ಲ ನೋಡಿ ಹೇಳ್ತೇನೆ. ಓಕೆ, ನೋಡಿ ಪ್ರಭುಪಾದ ಹೇಳುವಂಥದ್ದು, these Arya Samaj people, they are considering Krishna as a great personality, like Gandhiji. Great personality ಇದ್ದಾರಲ್ಲ, ಈಗ ಮೋದಿ is a great personality, Gandhi like. But whereas we consider Krishna as the supreme personality of God, ದೇವೋತ್ತಮ ಪರಮಪುರುಷ. ತುಂಬಾ ವ್ಯತ್ಯಾಸ ಉಂಟು ಗ್ರೇಟ್ ಪರ್ಸನಾಲಿಟಿ ಮತ್ತೆ ಸುಪ್ರೀಂ ಪರ್ಸನಾಲಿಟಿ. ನೀವು ಯಾವುದೇ ಈ ಆರ್ಗನೈಸೇಷನ್ ಉಂಟು, ಆಧ್ಯಾತ್ಮಿಕ ಆರ್ಗನೈಸೇಷನ್, ಕೃಷ್ಣ ಯಾರಂತ ಕೇಳಿ. ಈಗ ಇಸ್ಕಾನ್ ಅಲ್ಲಿ ಒಂದು ಸಣ್ಣ ಮಗು, ಈಗ ಒಂದು 4-5 ವರ್ಷದ ಮಗು, ನೀವು ಕೇಳಿ ಕೃಷ್ಣ ಯಾರಂತ, ಆ ಮಗು ಕೂಡ ಹೇಳ್ತದೆ ಕೃಷ್ಣ ದೇವೋತ್ತಮ ಪರಮಪುರುಷ. ಇದೇ ವ್ಯತ್ಯಾಸ. ಹಾಗಾಗಿ ಪ್ರಭುಪಾದ ಸಿಂಪಲ್ ನೋಡಿ, ಇದು ತುಂಬಾ ನಮ್ಗೆ ಆಗ್ಬೋದು. ಇದೆಂತ ಅವ್ರು ಹೇಳಿದ್ರು ಗ್ರೇಟ್ ಪರ್ಸನಾಲಿಟಿ, ನಾವು ಎಣಿಸೋದು ದೇವರು, ಆದರೆ ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಪ್ರಭುಪಾದ ದೀಕ್ಷೆ ಕೊಡುವಾಗ 1968 ಅಲ್ಲಿ ಫಸ್ಟ್ ಇನಿಷಿಯೇಷನ್ ಕೊಡುವಾಗ ಪ್ರಭುಪಾದ ಎಂತ ಮಾಡಿದ ಅಂದ್ರೆ, ಕೇಳಿದ ಒಂದೇ ಪ್ರಶ್ನೆ, ಹೂ ಇಸ್ ಕೃಷ್ಣ. ಈಗ ನಮ್ಗೆ ಇನಿಷಿಯೇಷನ್ ಆಗೋದು ತುಂಬಾ ಪ್ರಶ್ನೆ ಎಲ್ಲ, ಒಂದೇ ಪ್ರಶ್ನೆ ಕೇಳಿದ್ರು. ಅದಕ್ಕೆ ಹೇಳಿದ್ರು ಕೃಷ್ಣ ಇಸ್ ದ ಸುಪ್ರೀಂ ಪರ್ಸನಾಲಿಟಿ. ಇಮಿಡಿಯೇಟ್ಲಿ ಇನಿಷಿಯೇಷನ್, ದೀಕ್ಷೆ. ಹಾಗಾಗಿ 15ನೇ ಅಧ್ಯಾಯದಲ್ಲಿ ಉಂಟು, ಭಗವಂತನನ್ನು ದೇವೋತ್ತಮ ಪರಮಪುರುಷ ಕನ್ಸಿಡರ್ ಮಾಡುವಂಥದ್ದು ಇದು ಮಾಮೂಲಿ ಅಲ್ಲ. ಇದು ಎಲ್ಲರಿಗೂ ಎಂತ ಹೇಳುವಂಥದ್ದು, ಈ ಥಿಂಕಿಂಗ್ ಬರುವುದಿಲ್ಲ, ಸುಲಭದಲ್ಲಿ ಬರುವುದಿಲ್ಲ. ಇದಕ್ಕೆ ಯು ಹ್ಯಾವ್ ಟು ಪೇ ಯುವರ್ ಪ್ರೈಸ್. ಎಸ್, ಹಾಗೆ ಒಂದು ನಿಮಿಷ. ಹಾಗೆ ಮಾಯಾವಾದಿಗಳು ಎಂತ ಎನಿಸುವುದಂದ್ರೆ, ನಾನು ಮುಕ್ತಾತ್ಮ, ನಾನು ದೇವರಲ್ಲಿ ಒಂದಾಗುವಂಥದ್ದು. ಇದು ಮಾಯಾವಾದಿಗಳ ವಿಚಾರ. ಆದ್ರೆ ಪ್ರಭುಪಾದ ಹೇಳುವಂಥದ್ದು, ಕ್ವಾಲಿಟಿಯಲ್ಲಿ ಸೇಮ್, ಕ್ವಾಂಟಿಟಿಯಲ್ಲಿ ವ್ಯತ್ಯಾಸ ಉಂಟು. ನಾವು ಅಣು, ಭಗವಂತ ವಿಭು. ಹಾಗಾಗಿ ಮಾಯಾವಾದಿಗಳು ಹೇಳುವಂಥದ್ದು, ನೀನು ನಾರಾಯಣ, ನಾನು ನಾರಾಯಣ. ಪ್ರಭುಪಾದ ಹೇಳ್ತಾರೆ, ನಾರಾಯಣ ಈಸ್ ಆಲ್ವೇಸ್ ನಾರಾಯಣ, ವಿ ಆರ್ ಆಲ್ವೇಸ್ ವಿ. ಅಂದ್ರೆ ಗಾಡ್ ಈಸ್ ಆಲ್ವೇಸ್ ಗಾಡ್, ಗಾಡ್ ಈಸ್ ಆಲ್ವೇಸ್ ಗಾಡ್. ಆದ್ರೆ ನಾರಾಯಣ ಇರುವ ಕ್ವಾಲಿಟಿ ನಮ್ಮಲ್ಲಿ ಉಂಟು. ಓಕೆ, ನಾವು ಎಷ್ಟು ಗುಣಗಳ ಹತ್ರ ರೀಚ್ ಆಗ್ಬೋದು? ಯಾರು ಹೇಳ್ತೀರಿ? ಎಷ್ಟು ಗುಣಗಳ ಹತ್ರ ರೀಚ್ ಆಗ್ಬೋದು ನಾವು? ನಾರಾಯಣನ ಹತ್ರ ಎಷ್ಟು ಗುಣ ಉಂಟು, ನಾವು ಎಷ್ಟು ಗುಣದ ಹತ್ರ ಹೋಗ್ಬೋದು? ನಾರಾಯಣನ ಹತ್ತಿರ 50. ನಾವು 50 ಹೋಗ್ಬೋದು. ನಾರಾಯಣ ಹತ್ರ ಎಷ್ಟು ಉಂಟು? 60 ಉಂಟು. 64. ಕೃಷ್ಣನಲ್ಲಿ 64. ಕೃಷ್ಣನಲ್ಲಿ 64. ಓಕೆ, ವೆರಿ ಗುಡ್, ಎಲ್ಲರಿಗೂ ಗೊತ್ತುಂಟು. ಎಸ್, ಹಾಗಾಗಿ ಕೃಷ್ಣನಲ್ಲಿ 64, ನಾರಾಯಣಲ್ಲಿ 60. ನಮ್ಗೆ ಮ್ಯಾಕ್ಸಿಮಮ್ 50 ಹೋಗ್ಬೋದು. ಆದ್ರೆ ಯಾವಾಗ 50 ಹೋಗುವಂಥದ್ದು? ನಾವು ಟೋಟಲಿ ನಮ್ಮ ಪ್ರಜ್ಞೆ ಟೋಟಲಿ ಕೃಷ್ಣ ಪ್ರಜ್ಞೆ ಆಗ್ಬೇಕು, ಆಗ ಹೋಗ್ಬೋದು. ಈಗ ಇಲ್ಲ, ಈಗ ನಮ್ದು ಕಲುಷಿತ ಪ್ರಜ್ಞೆ.
ಹಾಗೆ ನೆಕ್ಸ್ಟ್ ಇಲ್ಲಿ ಹೇಳುವಂಥದ್ದು ಮತ್ಪಾದ ಸೇವಾ ಅಭಿರತ ಮತ್ ಇಹ, ಅಂದ್ರೆ ಈ ಶುದ್ಧ ಭಕ್ತರು ಅವರು ಯಾವಾಗಲೂ ಭಗವಂತನ ಸೇವೆಯಲ್ಲಿ ನಿರತರಾಗಿದ್ದಾರಂತೆ. ಅಭಿ ಅಂದ್ರೆ ಯಾವಾಗಲೂ, ರಥ ಅಂದ್ರೆ ಅಟ್ಯಾಚ್, ಯಾವಾಗಲೂ ಭಗವಂತನ ಪಾದಕ್ಕೆ ಅಟ್ಯಾಚ್ ಆಗಿದ್ದಾರೆ, ಅಭಿರಥ. ಅವರಿಗೆ ಬೇರೆ ಯಾವುದೇ ಯೋಚನೆ ಇಲ್ಲ, ಭಗವಂತನ ಪಾದವನ್ನು ಗಟ್ಟಿಯಾಗಿ ಹಿಡಿದಿದ್ದಾರೆ. ನೀವು ನೋಡಿ ನಮ್ಮ ಆಲ್ಟರ್ ಅಲ್ಲಿ, ಇಸ್ಕಾನ್ ಇದು ಯಾವುದೇ ಆಲ್ಟರ್ ಅಲ್ಲಿ ಪ್ರಭುಪಾದ ಇರ್ತಾರೆ, ಮತ್ತೆ ಶ್ರೀಲ ಭಕ್ತಿನಾಥ ಸರಸ್ವತಿ ಠಾಕೂರ್ ಇರ್ತಾರೆ, ಗೌರಿ ಕಿಶೋರ್ ದಾಸ್ ಬಾಬೂಜಿ ಮಹಾರಾಜ್ ಇರ್ತಾರೆ, ಭಕ್ತಿವಿನೋದ್ ಠಾಕೂರ್ ಇರ್ತಾರೆ, ಜಗನ್ನಾಥ ದಾಸ್ ಬಾಬೂಜಿ ಮಹಾರಾಜ್ ಇರ್ತಾರೆ, ಮತ್ತೆ 6 ಗೋಸ್ವಾಮಿಗಳಿರ್ತಾರೆ. ನೀವು ಅವರ ಒಂದು ಜಸ್ಟ್ ಒಂದು ಕಣ್ಣನ್ನು ನೋಡಿ, ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡಿ, ಅವರ ಕಣ್ಣು ಟೋಟಲಿ ಭಗವಂತನ ಇದರಲ್ಲಿ ಅಬ್ಸರ್ವ್ ಆಗಿದೆ, ಆಚೆ ಈಚೆ ವಿಚಲಿತ ಆಗುವುದಿಲ್ಲ. ಟೋಟಲಿ ದೇರ್ ಅಬ್ಸರ್ವ್ ಅಂದ್ರೆ ಕಾನ್ಸಂಟ್ರೇಷನ್ ಫುಲ್ ಭಗವಂತನ ಪಾದದಲ್ಲಿ. ಭಗವಂತನ ಪಾದದಲ್ಲಿ ಅಂದ್ರೆ ಭಗವಂತನ ಸೇವೆಯಲ್ಲಿ, ಪಾದದಲ್ಲಿ ಅಂದ್ರೆ ಭಗವಂತನ ಸೇವೆಯಲ್ಲಿ. ಇದನ್ನ ನಾವು ಅರ್ಥ ಮಾಡ್ಬೇಕು. ಆದ್ರೆ ಮಾಯಾವಾದಿಗಳು ಎಂತ, ಮಾಯಾವಾದಿಗಳಿಗೆ ಭಗವಂತನ ಸೇವೆ ಬೇಡ, ಭಗವಂತನಲ್ಲಿ ಒಂದಾಗುವಂತ. ಪ್ರಭುಪಾದ ಹೇಳುವಂತದ್ದು, ಈಗ ಗೋಲ್ಡ್ ಮೈನ್ಸ್ ಮತ್ತೆ ಸಣ್ಣ ಗೋಲ್ಡ್, 1 ಗ್ರಾಮ್ ಗೋಲ್ಡ್ ಕ್ವಾಲಿಟಿ ಸೇಮ್. ಈಗ ನಾವೆಲ್ಲ 1 ಗ್ರಾಮ್ ಗೋಲ್ಡ್, ಭಗವಂತ ಗೋಲ್ಡ್ ಮೈನ್ಸ್. ಆದ್ರೆ ಮಾಯಾವಾದಿಗಳು ಎಂತ ಹೇಳುವುದಂದ್ರೆ ನಾವು ಗೋಲ್ಡ್ ಮೈನ್ಸ್ ಆಗುವಂಥದ್ದು. ಹೇಗೆ ಅದು ಸಾಧ್ಯ? ಈಗ 1 ಗ್ರಾಮ್ ಗೋಲ್ಡ್ ಮೈನ್ಸ್ ಆಗ್ಲಿಕ್ಕೆ ಆಗ್ತದಾ? ಎಸ್, ಯಾರು ಹೇಳ್ತೀರಿ? ಒಂದು ನಿಮಿಷ ನೋಡಿ, ಈ ಟಾಪಿಕ್ ಉಂಟಲ್ಲ, ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಇವತ್ತಿನ. ಎಸ್, ಹರೇ ಕೃಷ್ಣ. 1 ಗ್ರಾಮ್ ಗೋಲ್ಡ್ ಆಗ್ಲಿಕ್ಕೆ, ಗೋಲ್ಡ್ ಮೈನ್ಸ್ ಆಗ್ಲಿಕ್ಕೆ ಆಗ್ತದಾ? ಖಂಡಿತ ಇಲ್ಲ ಪ್ರಭುಜಿ, ಖಂಡಿತ ಇಲ್ಲ. ಹಾಗಾಗಿ ಇದು ಯಾವತ್ತೂ ಸಾಧ್ಯ ಇಲ್ಲ. 1 ಗ್ರಾಮ್ ಗೋಲ್ಡ್ ಈಸ್ ಆಲ್ವೇಸ್ ಕ್ವಾಲಿಟಿ ಉಂಟು, ಆದ್ರೆ ಮೈನ್ಸ್ ಆಗ್ಲಿಕ್ಕೆ ಆಗುದಿಲ್ಲ, ಗೋಲ್ಡ್ ಮೈನ್ಸ್ ಆಗ್ಲಿಕ್ಕೆ ಆಗುದಿಲ್ಲ. ಅದನ್ನು ಪ್ರಭುಪಾದಲ್ಲಿ ಹೇಳುವಂಥದ್ದು. ಹಾಗೆ ಭಗವಂತನಿಗೆ ಇರುವ ಆ ಗುಣಗಳು ನಮ್ಮಲ್ಲಿ ಉಂಟು, ಏಕೆಂದ್ರೆ ನಾವು ಭಗವಂತನ ಅಂಶ, ವಿ ಆರ್ ಭಗವಂತನ ಅಂಶ. ಗೋಲ್ಡ್ ಮೈನಿಂದಲೇ ತೆಗ್ದದ್ದು ಯಾವ್ದು? 1 ಗ್ರಾಮ್ ಗೋಲ್ಡ್ ಮೈನಿಂದಲೇ ತೆಗ್ದದ್ದು. ಆದ್ರೆ ಆ ಗೋಲ್ಡ್ ಮೈನ್ ಅಲ್ಲಿ ತುಂಬಾ ಲಕ್ಷಗಟ್ಟಲೆ ಗೋಲ್ಡ್ ಉಂಟು. ಈಗ ಕ್ವಾಲಿಟಿ ಸೇಮ್, ನಮ್ಮಲ್ಲಿರುವಂತ ಗೋಲ್ಡ್ ಮತ್ತೆ ಅದು ಗೋಲ್ಡ್ ಮತ್ತೆ ಕ್ವಾಲಿಟಿ ಸೇಮ್, ಅದು ಕ್ವಾಂಟಿಟಿಯಲ್ಲಿ ವ್ಯತ್ಯಾಸ ಉಂಟು. ಹೇಗೆಂದ್ರೆ ಇನ್ನೊಂದು ಎಕ್ಸಾಂಪಲ್ ಕೊಡುವಂಥದ್ದು, ಸಮುದ್ರ ಮತ್ತೆ ಅದರ 1 ಡ್ರಾಪ್ ವಾಟರ್. ಈಗ ಉಪ್ಪಿನಾಂಶ, ಸಪೋಸ್ ಈಗ ಈ ಕೆಮಿಕಲ್ ಇಂಜಿನಿಯರ್ ಅದನ್ನು ಟೆಸ್ಟ್ ಮಾಡುವಾಗ, ಸಮುದ್ರಕ್ಕೆ ಟೆಸ್ಟ್ ಮಾಡಿ 1 ಡ್ರಾಪ್ ಇದಕ್ಕೆ ಟೆಸ್ಟ್ ಮಾಡುವಾಗ ಉಪ್ಪಿನಾಂಶ ಸೇಮ್, ಕ್ವಾಲಿಟಿ ಸೇಮ್, ಆದರೆ ಕ್ವಾಂಟಿಟಿಯಲ್ಲಿ ವ್ಯತ್ಯಾಸ ಉಂಟು, ಕ್ವಾಂಟಿಟಿಯಲ್ಲಿ ವ್ಯತ್ಯಾಸ ಉಂಟು. ಹಾಗಾಗಿ ಯಾರ್ದು ಬುದ್ಧಿವಂತಿಕೆ ಕಡಿಮೆ ಉಂಟು ಅವರಿಗೆ ದೇವರಲ್ಲಿ ಒಂದಾಗ್ಲಿಕ್ಕೆ ಹೆಚ್ಚೆ. ನಿಜವಾಗಿ ಯಾರು ಬುದ್ಧಿವಂತರಿರ್ತಾರೆ ಅವರಿಗೆ ದೇವರಲ್ಲಿ ಒಂದಾಗ್ಲಿಕ್ಕೆ ಹೆಚ್ಚೆ ಇರುವುದಿಲ್ಲ. ಹಾಗೆ ಭಕ್ತ ಇಲ್ಲ, ನಾನು ದೇವರಲ್ಲಿ ಒಂದಾಗುವುದಿಲ್ಲ, ಇದು ಶುದ್ಧ ಭಕ್ತ. ಈಗ ಮಾಯಾವಾದಿಗಳು ಎಂತಂದ್ರೆ, ನೀವು ಮಾಯಾವಾದಿಗಳು ಅವರು ಕೂಡ ವಿಷ್ಣುವನ್ನು ಪೂಜೆ ಮಾಡ್ತಾರೆ, ಆದರೆ ಭಗವಂತನ ಫಾರ್ಮ್ ಅನ್ನು ಬಿಲೀವ್ ಮಾಡುವುದಿಲ್ಲ. ನೀವು ನಂಬಲಿಕ್ಕಿಲ್ಲ, ಇದು ನಾನು ನನ್ನ ಸ್ವಂತ ಎಂದು ಹೇಳುವಂಥದ್ದು ಎಕ್ಸ್ಪೀರಿಯನ್ಸ್. ಇಲ್ಲಿ ಮಂಗಳೂರಲ್ಲಿ ಅಂತೂ ತುಂಬಾ ಮಂದಿ ದೇವತೆಗಳ ವಿಷ್ಣು ಇದೆಲ್ಲ ಪೂಜೆ ಮಾಡ್ತಾರೆ, ಆದರೆ ಭಗವಂತನಿಗೆ ರೂಪ ಇಲ್ಲ ಅಂತ ಹೇಳುವಂತ ತುಂಬಾ ಮಂದಿ. ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್.
ಎಂತ ಮಾಡುವಂಥದ್ದು ನೋಡಿ. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು, ದಿಸ್ ಇಸ್ಕಾನ್ ಮೂವ್ಮೆಂಟ್ ಹ್ಯಾಸ್ ಗಾಟ್ ಸೋ ಮಚ್ ಆಫ್ ರೆಸ್ಪಾನ್ಸಿಬಿಲಿಟಿ. ಎಂತ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಪ್ರಭುಪಾದ ಹೇಳುವಂಥದ್ದು, ನಾಸ್ತಿಕ ಇಸ್ ಬೆಟರ್ ದೆನ್ ಮಾಯಾವಾದಿ. ಯಾಕೆಂದ್ರೆ ನಾಸ್ತಿಕ ಅಟ್ಲೀಸ್ಟ್ ದೇವರನ್ನು ನಂಬುವುದಿಲ್ಲ, ಇವರನ್ನು ದೇವರನ್ನು ನಂಬ್ತಾರೆ, ಅದರ ತಪ್ಪು ರೀತಿ. ತುಂಬಾ ಅಂದ್ರೆ ಇಂಥವರನ್ನು ನೀವು ಕೃಷ್ಣ ಬಗ್ಗೆ ತರಬೇಕಿದ್ರೆ ಸುಲಭ ಇಲ್ಲ. ಈಗ ಚೈತನ್ಯ ಮಹಾಪ್ರಭು ಸುಲಭದಲ್ಲಿ ತಂದಿದ್ದಾರೆ, ಸರ್ವಭೌಮ ಭಟ್ಟಾಚಾರ್ಯ ಮತ್ತೆ ಪ್ರಕಾಶನ ಸರಸ್ವತಿ ಆರಾಮ್ಸೆ ತಂದಿದ್ದಾರೆ. ಅವರೆಲ್ಲ ತುಂಬಾ ದೊಡ್ಡ, ಪ್ರಕಾಶನ ಸರಸ್ವತಿಗೆ 10,000 ಡಿಸೈಪಲ್ಸ್ ಇದ್ರು, ಮಾಮೂಲಿ ಅಲ್ಲ. ಆದ್ರೆ ಅವರು ಸ್ವತಃ ಕೃಷ್ಣ, ಅವರಿಗಾಯ್ತು. ನಮ್ಗೆಲ್ಲ ಈಗ ಪ್ರಭುಪಾದ ಕೂಡ ಮಾಡಿದ್ದಾರೆ. ಆಗ ನಾವೆಲ್ಲ ಎಂತ, ನಾವು ಏನೂ ಅಲ್ಲ. ನಮ್ಮಲ್ಲಿ ಪ್ರಭುಪಾದ ಹತ್ರ ಅಷ್ಟು ಶಕ್ತಿ ಇತ್ತು, ಕೃಷ್ಣ ಶಕ್ತಿ ಇತ್ತು. ಕೃಷ್ಣ ಶಕ್ತಿ ಬಿನ ನಾ ಹೋಯ್ ಕೊಯ್ ಪರಿವರ್ತನ. ಹಾಗಾಗಿ ಇದು ಸುಲಭದ ಕೆಲಸ ಅಲ್ಲ, ಇದು ತುಂಬಾ ಕಷ್ಟದ ಕೆಲಸ. ಅಂದ್ರೆ ವಿ ಆರ್ ಹ್ಯಾವಿಂಗ್ ಗ್ರೇಟೆಸ್ಟ್ ಟಾಸ್ಕ್. ಗ್ರೇಟೆಸ್ಟ್ ಟಾಸ್ಕ್ ಅಂದ್ರೆ ಎಂತ? ಇವರನ್ನು ಫಸ್ಟ್ ಆಫ್ ಆಲ್ ನಾವು ಡಿಫೀಟ್ ಮಾಡ್ಲಿಕ್ಕೆ ಆದ್ರೆ ಅದೇ ತುಂಬಾ ದೊಡ್ಡ ವಿಷಯ. ಎಷ್ಟು ಸಲ ನಮಗೆ ಮಾಯಾವಾದಿಗಳನ್ನ ಡಿಫೀಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಅವರನ್ನು ಕನ್ವಿನ್ಸ್ ಮಾಡಿ ಅವರಿಗೆ ಕೃಷ್ಣ ಪ್ರಜ್ಞೆ ತರುವಂಥದ್ದು ಒಬ್ಬನನ್ನು ಮಾಡಿದರೆ ಕೃಷ್ಣ ನಮ್ಗೆ ಅನ್ಲಿಮಿಟೆಡ್ ಫ್ಲವರ್ ಶವರ್ ಮಾಡ್ತಾನೆ. ಇದರ ಅರ್ಥ ಎಂತ? ಇದು ಸುಲಭದ ಕೆಲಸ ಅಲ್ಲ, ಸುಲಭದ ಕೆಲಸ ಅಲ್ಲ. ಹಾಗೆ ಅವರ ವಿಚಾರ ಎಂತಂದ್ರೆ ಭಗವಂತನಿಗೆ ರೂಪ ಇಲ್ಲ ಅಂತ ಹೇಳುವಂಥದ್ದು. ಹೆಚ್ಚಿನವರು ಇದಕ್ಕೆ ಹೇಳುವಂಥದ್ದು ಇಂಪರ್ಸನಲಿಸಮ್. ಅವ್ರು ಹೇಳುವಂಥದ್ದು, ಈಗ ನಾನು ರೀಸೆಂಟ್ಲಿ ಆಗಿ 2 ತಿಂಗಳ ಮುಂಚೆ ಒಬ್ಬರನ್ನು ಮೀಟ್ ಆದೆ. ಅವ್ರು ಹೇಳುವಂಥದ್ದು, ಈಗ ನಾವು ಎಂತಂದ್ರೆ ಪರಿಪಕ್ವ ಆಗಲಿಲ್ಲ. ಅವರು ಮಾಯಾವಾದಿ ಒಂದು ಯಾವುದೋ ಸಂಸ್ಥೆಯಲ್ಲಿದ್ದಾರೆ. ಹಾಗಾಗಿ ಈಗ ನಮಗೆ ರೂಪ ಎಲ್ಲ ಬೇಕು, ಆದ್ರೆ ನಾವು ಪರಿಪಕ್ವ ಆದ ಮೇಲೆ ನಮಗೆ ಮತ್ತೆ ರೂಪ ಬೇಡ ಅಂತ. ಹೇಗಂದ್ರೆ ಇದು ಹೇಗಾಯ್ತಂದ್ರೆ, ತಂದೆ ತಾಯಿ ನಮಗೆ ಬೇಕು, ನಮ್ಮನ್ನು ದೊಡ್ಡದು ಮಾಡಿದ, ಮತ್ತೆ ಅವರನ್ನು ಅವರಿಗೆ ಎಂತ ಹೇಳುದು, ಚಾಕುವಲ್ಲಿ ಅವರನ್ನು ಕಟ್ ಮಾಡಿ ಅವರನ್ನು ತಿನ್ನುವ, ಈ ರೀತಿ ಫೂಲಿಶ್ ಒಂದು ಲೆವೆಲ್ಗೆ ಬೇಕಂತೆ. ಹಾಗಾಗಿ ಈಗ ನಾನು ಹಾಗೆ ಮನೆಯಲ್ಲಿ ಈಗ ಯಾವುದು ಹೊಸತೆಲ್ಲ ಫೋಟೋ ಯಾವುದು ತರುವುದಿಲ್ಲ, ಆ ಜನ ಹೇಳಿ ಯಾವ್ದು ತರುದು, ಯಾಕಂದ್ರೆ ಭಗವಂತನ ರೂಪ ಇಲ್ಲ. ಈಗ ನಾನು ಮನೆಯಲ್ಲಿ ಯಾವುದೆಲ್ಲ ಉಂಟು ಅದಂತ ಬಿಸಾಡ್ಲಿಕ್ಕೆ ಆಗುದಿಲ್ಲ, ಮಾಡ್ತಾ ಇದ್ದೇನೆ. ಅದು ನಾವು ಈಗ ನಾನು ಆಧ್ಯಾತ್ಮಿಕದಲ್ಲಿದ್ದೇನೆ, ನಾನು ಅಡ್ವಾನ್ಸ್ ಆದ ಮೇಲೆ ಮತ್ತೆ ಇದು ಬೇಡ ಯಾವ್ದು ರೂಪ, ಯಾಕಂದ್ರೆ ಭಗವಂತನ ರೂಪ ಇಲ್ಲ. ಇದು ಫಿಲಾಸಫಿ, ತುಂಬಾ ಕಷ್ಟ. ಹಾಗೆ ಮಾಯಾವಾದಿಗಳು ಹೇಳುವಂಥದ್ದು, ಈ ರಾಧಾಕೃಷ್ಣ ಅಂತ ಇದೆಲ್ಲ ನಿಮ್ಮ ಇಮ್ಯಾಜಿನೇಷನ್. ಅಬ್ಸಲ್ಯೂಟ್ ಟ್ರುತ್ಗೆ, ಈ ಪರಿಪೂರ್ಣ ಸತ್ಯಕ್ಕೆ ರೂಪ ಇಲ್ಲ, ನಿರಾಕಾರ, ಈ ರೀತಿ ಹೇಳ್ತಾರೆ. ಆದ್ರೆ ಬ್ರಹ್ಮ ಸಂಹಿತೆ ಅಂತ ಹೇಳುವಂಥದ್ದು, ಈಶ್ವರ ಪರಮಕೃಷ್ಣ ಸಚ್ಚಿದಾನಂದ ವಿಗ್ರಹ. ಭಗವಂತನಿಗೆ ರೂಪ ಉಂಟು, ಆದ್ರೆ ನಮ್ಮಾಗಿ ಭೌತಿಕ ರೂಪವಲ್ಲ, ಸಚ್ಚಿದಾನಂದ, ಇಟರ್ನಲ್ ಫಾರ್ಮ್. ಇದು ಅವರಿಗೆ ಗೊತ್ತಿಲ್ಲ. ಇದು ನಾವು ಭಕ್ತಿಗೆ ಬಂದ ಮೇಲೆ ಮಾತ್ರ ಗೊತ್ತ. ಭಕ್ತಿಗೆ ಬರಬೇಕಿದ್ರೆ ನಾವು ತುಂಬಾ ಪುಣ್ಯ ಮಾಡಿರ್ಬೇಕು, ಸುಲಭದಲ್ಲಿ ಆಗುವುದಿಲ್ಲ. ಹಾಗೆ ಈ ರೀತಿ ವಿಷಯ. ಈಗ 1 ನಿಮಿಷ ಭಾವಾರ್ಥ 1 ನಿಮಿಷ ನೋಡ್ತೇನೆ. ಇದರಲ್ಲಿ ತುಂಬ ಉಂಟು ಹೇಳುವಂಥದ್ದು, ಆದರೆ ಇವತ್ತಿಗೆ ನಾನು ಎಂಡ್ ಮಾಡುವ. 1-2 ಪಾಯಿಂಟನ್ನು ಹೇಳ್ತೇನೆ ಪ್ರಭುಪಾದ ಹೇಳುವಂಥದ್ದು. ಓಕೆ, 5 ಬಗೆಯ ಮೋಕ್ಷ. ಹಾಗಾಗಿ ಭಗವಂತನಲ್ಲಿ ಒಂದಾಗುವಂಥದ್ದು ಸಾಯುಜ್ಯ ಮೋಕ್ಷ. ಭಕ್ತನಿಗೆ ಇದು ಇಷ್ಟ ಇಲ್ಲ, ಸಂಘ ಮಾಡುವುದು, ಭಗವಂತನ ಸಮೃದ್ಧಿಯನ್ನು ಸಾಧಿಸುವುದು. ಅಂದರೆ ಇದು ಶಾಸ್ತ್ರಿ, ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ, ದೈಹಿಕ ಸ್ವರೂಪವನ್ನು ಪಡೆಯುವುದು. ಓಕೆ, ಕಪಿಲ ಮುನಿ ವಿವರಿಸುವಂದ್ರೆ ಶುದ್ಧ ಭಕ್ತನು ಈ 5 ಮುಕ್ತಿಗಳಲ್ಲಿ ಯಾವುದನ್ನ, ಶುದ್ಧ ಭಕ್ತನಿಗೆ ಯಾವುದು ಬೇಡ, 5 ಮೋಕ್ಷ ಕೂಡ ಬೇಡ. ಶುದ್ಧ ಭಕ್ತ ನರಕಕ್ಕೆ ಹೋಗ್ಲಿ ಕೂಡ ರೆಡಿ. ಎಸ್ ಕೃಷ್ಣ, ಯು ಸೆಂಡ್ ಮೀ ನರಕ, ಬಟ್ ಐ ವಾಂಟ್ ಟು ಪ್ರೀಚ್ ದೇರ್, ಐ ವಾಂಟ್ ಟು ಸರ್ವ್ ಯು.
ಈಸ್ ರೆಡಿ ಟು ಗೋ ಎನಿವೇ. ಇದು ಶುದ್ಧ ಭಕ್ತ. ಒಂದಾಗುವ ನಾರಕ ವಿಚಾರವನ್ನು ವಿಶೇಷವಾಗಿ ಕಡೆಗಣಿಸು. ನೋಡಿ, ಒಂದಾಗುವುದು ನಾರಕ ವಿಷಯ ಅಂತ ಪ್ರಭುವನ್ ಸರಸ್ವತಿ ಹೇಳಿದ್ದಾರೆ. ಕೈವಲ್ಯಂ ನರಕಾಯತೆ. ಮಾಯಾವಧಿಗಳು ಹಂಬಲಿಸುವ ಭಗವಂತನಿಗೆ ಒಂದಾಗುವ ಆನಂದವನ್ನು ನರಕ ಸದೃಶ. ನೋಡಿ, ತುಂಬ ಗಲೀಜಾದ, ಶುದ್ಧ ಭಕ್ತರಿಗೆ ಇಷ್ಟವೇ ಇಲ್ಲ. ಆದರೆ ಕೆಲವು ಹುಸಿ ಭಕ್ತರ ಬದ್ಧ ಸ್ಥಿತಿಯಲ್ಲಿ ದೇವತಾ ಮನುಷ್ಯನನ್ನು ಪೂಜಿಸಬಹುದು, ಆದರೆ ಅಂತಿಮವಾಗಿ ಭಗವಂತನ ದೈಹಿಕ ರೂಪವಿಲ್ಲ ಎಂದು ಅವರು ಭಾವಿಸ್ತಾರೆ. ಇದು ಫೇಮಸ್ ಎಕ್ಸಾಂಪಲ್. ಹೇಗೆಂದರೆ ಈಗ ಯಾರನ್ನು ಹೇಳುವಂಥದ್ದು ಇಲ್ಲಿ? ಓಕೆ, ಬೇಡ, ನಿಮಗೆ ಬೇಜಾರಾಗ್ಬೋದು. ಈಗ ನಂದೇ ಹೇಳುವ. ಓಕೆ, ನನ್ನನ್ನು ಈಗ ಒಂದು ಕಡೆ ಗೆಸ್ಟ್ ಆಗಿ ಕೊಂಡೋಗ್ತಾರೆ. ನನ್ನನ್ನು ಸ್ಟೇಜಲ್ಲಿ ಕೂರಿಸ್ತಾರೆ. ಮತ್ತೆ ಹೇಳ್ತಾರೆ, ಸಚ್ಚಿದಾನಂದ ಪ್ರಭು ಅವರು ಇಲ್ಲಿಗೆ ಬಂದಿದ್ದಾರೆ, ಹಾಗಾಗಿ ತುಂಬ ಜನ, ಒಂದು 500 ಜನ ಸೇರಿದ್ದಾರೆ. ಇವರಿಗೆ ನಮ್ಮ ಸಮಿತಿಯ ವತಿಯಿಂದ ಸ್ವಾಗತ ಕೋರ್ತಾ ಇದ್ದೇನೆ. ಈಗ ಸಚ್ಚಿದಾನಂದ ಪ್ರಭು ಅವರಿಗೆ ಸನ್ಮಾನ ಮಾಡುವ ಮುಂಚೆ ನಾನೊಂದು ವಿಷಯ ಹೇಳಿಕೆ ಬಯಸ್ತೇನೆ. ಸಚ್ಚಿದಾನಂದ ಪ್ರಭು ಅವರಿಗೆ ಕಣ್ಣಿಲ್ಲ, ಸಚ್ಚಿದಾನಂದ ಪ್ರಭು ಅವರಿಗೆ ಕೂದಲೆಂತೂ ಇಲ್ಲ ಬಿಡಿ, ಕಣ್ಣಿಲ್ಲ, ಈ ಮೂಗು ಇಲ್ಲ. ಸಚ್ಚಿದಾನಂದ ಪ್ರಭು ಅವರಿಗೆ ಕಿವಿ ಇಲ್ಲ, ಅವರಿಗೆ ಬಾಯಿ ಇಲ್ಲ, ಅವರಿಗೆ ನಾಲಗೆ ಇಲ್ಲ, ಅವರಿಗೆ ಕುತ್ತಿಗೆ ಇಲ್ಲ, ಅವರಿಗೆ ಕೈ ಇಲ್ಲ, ಅವರಿಗೆ ಕಾಲಿಲ್ಲ, ಹೊಟ್ಟೆ ಇಲ್ಲ, ಈ ರೀತಿ ಹೇಳ್ತಾರೆ. ಈಗ ನನಗೆ ಎಂತ ಆಗ್ತದೆ? ಇಮಿಡಿಯೇಟ್ ಸಿಟ್ಟು ಬರ್ತದೆ. ಯಾಕೆ ನಮಗೆಲ್ಲ ಉಂಟು. ನಾನು ಇಮಿಡಿಯೇಟ್ ಅಲ್ಲಿ ಆಗಿ ಹೇಳುವಾಗ 3 ಕಣ್ಣಿಲ್ಲ, ಮೂಗಿಲ್ಲ, ಕಿವಿಲ್ಲ, ಬಾಯಿಲ್ಲ ಹೇಳುವಾಗ ನಾನು ಇಮಿಡಿಯೇಟ್ ಎದ್ದು ಹೋಗ್ತೇನೆ. ಯಾಕೆಂದ್ರೆ ಉಂಟು ನಮಗೆ. ಹಾಗಾಗಿ ಭಗವಂತನಿಗೆ ಈ ರೀತಿ ಹೇಳುವಾಗ ನಮಗೆ ಸಿಟ್ಟು ಬರ್ಬೋದು. ನಾವು ಇಮಿಡಿಯೇಟ್ ಅಲ್ಲಿಂದ, ಯಾಕೆಂದ್ರೆ ಯಾವ ಮಾಯಾವಧಿಗಳು ಅಂದ್ರೆ ಭಗವಂತನ ರೂಪ ಇಲ್ಲ ಅಂತ ಹೇಳಿದ್ರೆ ಇದೆ, ಭಗವಂತನ ಕಣ್ಣಿಲ್ಲ, ಭಗವಂತನ ಕಿವಿ ಇಲ್ಲ, ನಮಗೆ ಸಿಟ್ಟು ಬರಬೇಕು. ಹಾಗೆ ಮಾಯಾವಾದಿಗಳು ಈ ರೀತಿ ಹೇಳುವಂಥದ್ದು. ಭಗವಂತನ ರೂಪ ಇಲ್ಲ ಅಂತ ಹೇಳುವಂತಂದ್ರೆ ಇದೇ ರೀತಿ ಇಮಿಡಿಯೇಟ್ ನಮಗೆ ಸಿಟ್ಟು ಬರಬೇಕು. ಓಕೆ, ದೈಹಿಕ ರೂಪವಿಲ್ಲವೆಂದು ಅವರು ಭಾವಿಸ್ತಾರೆ. ಪರಾತ್ಪರ ಸತ್ಯವು ನಿರಾಕಾರವಾಗಿದೆ. ಹಾಗೆ ನಿರಾಕಾರವಾದ ಪರಾತ್ಪರ ಸತ್ಯಕ್ಕೆ ತಾತ್ಕಾಲಿಕವಾಗಿ ದೈಹಿಕ ರೂಪವನ್ನು ಕಲ್ಪಿಸಬಹುದು. ಅಂದ್ರೆ ಈಗ ದೈಹಿಕ ರೂಪ ತಾತ್ಕಾಲಿಕ, ಮತ್ತೆ ಬೇಡ ಅಂತ. ಆದರೆ ಮುಕ್ತಿ ಲಭಿಸಿದಂತೆ ಆ ಪೂಜೆ ಸ್ಥಗಿತವಾಗುತ್ತದೆ. ಹೇಗೆಂದರೆ ತಂದೆ ತಾಯಿ ನಮ್ಮನ್ನು ದೊಡ್ಡ ಮಾಡ್ತಾರೆ, ಮತ್ತೆ ನಾವು ಅವರನ್ನು ಕಡಿದು ಅವರ ಮಾಂಸ ತಿನ್ನುವ, ಈ ರೀತಿ ಆಯಿತು. ಇದು ತುಂಬ ಡೇಂಜರಸ್. ಮಾಯಾವಾದ ತತ್ವಶಾಸ್ತ್ರವು ಈ ಸಿದ್ಧಾಂತ ಮಂಡಿಸಿದೆ. ವಾಸ್ತವಿಕವಾಗಿ ನಿರಾಕಾರಗಳು ಪರಮ ಪುರುಷನ ಅಸ್ತಿತ್ವದಲ್ಲಿ ಲೀನರಾಗುವುದಿಲ್ಲ. ಓಕೆ, ಅದಕ್ಕೆ ಬದಲಾಗಿ ಬ್ರಹ್ಮಜ್ಯೋತಿ ಎಂದು ಕರೆಯಲಾದ ಭಗವಂತನ ವೈಯಕ್ತಿಕ ದೇಹದ ಕಾಂತಿಯಲ್ಲಿ ಲೀನರಾಗುತ್ತಾರೆ. ಬ್ರಹ್ಮಜ್ಯೋತಿಯು ಭಗವಂತನ ವೈಯಕ್ತಿಕ ದೇಹದಿಂದ ಭಿನ್ನವಲ್ಲ. ನೋಡಿ, ಅದು ಭಗವಂತನ ದೇಹದಿಂದ ಬರುವ ಕಿರಣ ಬ್ರಹ್ಮಜ್ಯೋತಿ. ಆದರೂ ಆ ಬಗೆಯ ಐಕ್ಯವನ್ನು ದೇವೋತ್ತಮ ಪುರುಷನ ದೈಹಿಕ ಕಾಂತಿಯಲ್ಲಿ ಲೀನವಾಗುವುದನ್ನು ಶುದ್ಧ ಭಕ್ತರು ಸಮ್ಮತಿಸಲಿಲ್ಲ. ಓಕೆ, ಶುದ್ಧ ಭಕ್ತರು ಅದನ್ನು ಸಮ್ಮತಿಸುವುದಿಲ್ಲ. ಏಕೆಂದರೆ ಆ ಭಕ್ತರು ಭಗವಂತನ ಅಸ್ತಿತ್ವದಲ್ಲಿ ಲೀನವಾಗುವ ಹುಸಿ ಆನಂದಕ್ಕಿಂತ ಮಹತ್ತರಾದ ಆನಂದದಲ್ಲಿ ಮಗ್ನರಾಗಿರುತ್ತಾರೆ. ನೋಡಿ, ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೇನೆ. ಈ ಎಕ್ಸಾಂಪಲ್ ತುಂಬ ಇಂಪಾರ್ಟೆಂಟ್. ಹೇಗೆಂದರೆ ಇದು ಪ್ರಹ್ಲಾದ್ ಮಹಾರಾಜ್ ಹೇಳುವಂಥ ಎಕ್ಸಾಂಪಲ್. ಈಗ ಭೌತಿಕವಾದಿ ಮತ್ತೆ ಬ್ರಹ್ಮಾನಂದಿ ಅಂದ್ರೆ ಇವರು ಮಾಯಾವಾದಿಗಳು ಕಂಪೇರ್ ಮಾಡುವಾಗ, ಭೌತಿಕವಾದಿ ಹೇಗೆ ಅಂದರೆ ಈ ಕರು ಈಗ ನಡೆಯುವಾಗ ಅಲ್ಲಿ ಎಂತಾಗ್ತದೆ, ಭೂಮಿಯಲ್ಲಿ ಸ್ವಲ್ಪ ಹೋಲ್ ಆಗ್ತದೆ, ಗುರಿ ಆಗ್ತದೆ, ಸಣ್ಣ ಇದು. ಅದರಲ್ಲಿ ಎಷ್ಟು ನೀರು ಹಿಡಿತದೆ? ಸ್ವಲ್ಪ ನೀರು. ಅದು ಭೌತಿಕ ಸಂತೋಷದಿಂದ ಬರುವಂಥದ್ದಂತೆ. ಮತ್ತೆ ಬ್ರಹ್ಮವಾದಿ, ಈ ಬ್ರಹ್ಮಾನಂದ ಆನಂದ ಅಂದ್ರೆ ಈ ಮಾಯಾವಾದಿಗಳು ಪಡುವಂಥದ್ದು, ಅದು ಸಮುದ್ರ ಅಂತೆ. ನೆಕ್ಸ್ಟ್ ಪ್ರಹ್ಲಾದ್ ಮಹಾರಾಜ್ ಹೇಳುವಂಥದ್ದು, ಬ್ರಹ್ಮಾನಂದ ಮತ್ತೆ ಕೃಷ್ಣಾನಂದ ಕಂಪೇರ್ ಮಾಡುವಾಗ ಬ್ರಹ್ಮಾನಂದ ಅದಂತೆ ಈ ಕಾಫಿದು ಉಫ್ ಪ್ರಿಂಟ್ ಅಲ್ಲಿ ಎಷ್ಟು ನೀರು ಇರ್ತದೆ ಅದು ಬ್ರಹ್ಮಾನಂದ ಆನಂದ. ಮತ್ತೆ ಕೃಷ್ಣಾನಂದ ಸಮುದ್ರದ ಹಾಗೆ. ಎಸ್, ಅದಕ್ಕೆ ಹೇಳು ನೋಡಿ. ಏಕೆಂದ್ರೆ ಆ ಭಕ್ತರು ಭಗವಂತನ ಅಸ್ತಿತ್ವದಲ್ಲಿ ನಾವು ಹುಸಿ ಆನಂದ. ನೋಡಿ, ಇದು ಹುಸಿ ಆನಂದ. ಕರುವಿದು ಪಾದದಾಡಿಯಲ್ಲಿ ಎಷ್ಟು ನೀರು ಇರ್ತದೆ ಅದು ಆನಂದ ಅಂತ. ಮಹತ್ತರ ಆನಂದದಲ್ಲಿ ಮಗ್ನರಾಗಿ. ಯಾಕೆಂದ್ರೆ ಈ ಸ್ಪಿರಿಚುವಲ್ ಇದು ಬ್ಲಿಸ್ ಸಮುದ್ರ ಇದ್ದಾಗೆ. ಭಗವಂತನ ಸೇವೆ ಮಾಡುವುದರಲ್ಲಿ ಮಹಾ ಆನಂದವಿದೆ. ಇದು ಅವನಿಗೆ ಗೊತ್ತಿಲ್ಲ, ಯಾರಿಗೆ? ಮಾಯಾವಾದಿಗೆ ಗೊತ್ತಿಲ್ಲ. ಭಗವಂತನಿಗೆ ಸೇವೆ ಸಲ್ಲಿಸುವುದು
ಹೇಗೆಂದು ಭಕ್ತರು ಸದಾ ಆಲೋಚಿಸಿರುತ್ತಾರೆ. ಸದಾ ಸರ್ವೋತ್ತಮನಾದ ಭಗವಂತನ ಸೇವೆ ಐಕ ಅಸ್ತಿತ್ವದ ಮಹಾವಿಘ್ನಗಳ ಮಧ್ಯೆಯೂ ಅವರು ಸದಾ ಸರ್ವೋತ್ತಮನಾದ ಭಗವಂತನ ಸೇವೆ ಕ್ರಮ ಮತ್ತು ಉದ್ದೇಶ ಅಂದ್ರೆ ಎಂಥದೇ ಶುದ್ಧ ಭಕ್ತನಿಗೆ ವಿಘ್ನ ಬರಲಿ ಅವ ಮಾಡ್ತಾ ಇರ್ತಾನೆ. ಇದು ಸ್ಪೆಷಾಲಿಟಿ ಭಕ್ತನ. ಓಕೆ, ಮಾಯಾವಾದಿಗಳು ಭಗವಂತನ ಲೀಲಾ ವರ್ಣನೆಯನ್ನು ಕಥೆಗಳೆಂದು ಒಪ್ಪಿಕೊಳ್ಳುವರು. ನೋಡಿ, ವಾಸ್ತವವಾಗಿ ಅವು ಕಥೆಗಳಲ್ಲ, ಅವು ಚಾರಿತ್ರಿಕ ಅಂಶಗಳಾಗಿವೆ. ಶುದ್ಧ ಭಕ್ತರು ಭಗವಂತನ ಲೀಲಾ ವರ್ಣನೆ ಪರಾತ್ಪರ ಸತ್ಯವೆಂದು ಒಪ್ಪಿಕೊಳ್ಳುತ್ತಾರೆ. ಓಕೆ, ಯಾಕಂದ್ರೆ ಭಕ್ತನಿಗೆ ಇದರ ಮೇಲೆ ತುಂಬಾ ಆಸಕ್ತಿ ಇದೆ, ಮಾಯಾವಾದಿಗೆ ಇರುವುದಿಲ್ಲ. ಮಾಯಾವಾದಿಗಳಿಗಾದರೂ ಈ ಕ್ರಿಯೆಗಳನ್ನು ಭಾವಿಸಲಿಕ್ಕೂ ಸಾಧ್ಯವಿಲ್ಲ. ಅವರ ಪ್ರಕಾರ ಪರಾತ್ಪರ ಸತ್ಯವು ನಿರಾಕಾರ ತಾನೆ. ವೈಯಕ್ತಿಕ ಅಸ್ಥಿರವಾದ ಕ್ರಿಯೆಗಳು ಹೇಗಿರಲು ಸಾಧ್ಯವಾಗಲಿಲ್ಲ. ನಿರಾಕಾರವಾದಿಗಳು ಶ್ರೀಮದ್ ಭಗವದ್ಗೀತೆ ಹಾಗೂ ಇತರ ವೈದಿಕ ಸಾಹಿತ್ಯಗಳಲ್ಲಿ ಉಲ್ಲೇಖಿಸಲಾದ ಕ್ರಿಯೆಗಳನ್ನು ವರ್ಣನಾತ್ಮಕ ಕಥೆಗಳಾಗಿ ಗ್ರಹಿಸುತ್ತಾರೆ. ಆದ್ದರಿಂದ ಅವರು ಅವುಗಳನ್ನು ಅತ್ಯಂತ ಬಾಲಿಶವಾಗಿ ವ್ಯಾಖ್ಯಾನಿಸ್ತಾರೆ. ನೋಡಿ, ಅವರಿಗೆ ಇದರ ಮೇಲೆ ರೆಸ್ಪೆಕ್ಟ್ ಇಲ್ಲ, ಭಗವದ್ಗೀತೆ ಆಗಲಿ ಭಾಗವತಂ ಆಗಲಿ. ಯಾಕೆಂದ್ರೆ ಭಗವಂತ ಕೃಷ್ಣನ ಮೇಲೆ ರೆಸ್ಪೆಕ್ಟ್ ಇಲ್ಲ, ಮತ್ತೆ ಹೇಗೆ? ಭಗವಂತನ ರೂಪವಿಲ್ಲ, ಮತ್ತೆ ಹೇಗೆ? ಅವರಿಗೆ ದೇವತಾ ಪುರುಷನ ವಿಚಾರವೇ ಗೊತ್ತಿಲ್ಲ. ಅವರು ಧರ್ಮಗ್ರಂಥಗಳಲ್ಲಿ ಅನಗತ್ಯವಾಗಿ ಮೂಗು ತೂರಿಸಿ ಮುಗ್ಧ ಜನರನ್ನು ತಪ್ಪು ಹಾದಿಗಳೆರಲು ಅವುಗಳನ್ನು ವಂಚನಾತ್ಮಕವಾಗಿ ವ್ಯಾಖ್ಯಾನಿಸ್ತಾರೆ. ಹಾಗೆ ಅವರ ಇದು ಫಿಲಾಸಫಿ ತುಂಬ ಡೇಂಜರಸ್. ಒಬ್ಬ ತುಂಬ ಅಂದರೆ ತುಂಬ ಈ ಮಾಯವಾದ ತತ್ವ ಕ್ರಿಯೆಗಳಿಗೆ ಸಾರ್ವಜನಿಕರಿಗೆ ಅಪಾಯಕರವಾಗಿದೆ, ತುಂಬ ಡೇಂಜರಸ್. ಏಕೆಂದರೆ ಈ ಟರ್ಮೈಟ್ ಈ ಮರಕ್ಕೆ ಹಿಡಿದ್ರೆ ನಾವು ಇಮ್ಮಿಡಿಯೇಟ್ ಆಗಿ ಸ್ಟಾರ್ಟಿಂಗ್ ನೋಡಬೇಕು, ಆಗ ನಾವು ಆ ಮರವನ್ನು ಸೇವ್ ಮಾಡ್ಬೋದು. ಅದಕ್ಕಿಂತ ಅದು ಮದ್ದು ಇರ್ತದೆ, ಅದನ್ನು ಹಾಕ್ಬೇಕು. ಒಂದು ವೇಳೆ ನಾವು ನೋಡದಿದ್ರೆ, ತುಂಬ ವರ್ಷದ ನಂತರ ನೋಡಿದರೆ ಆಗ ಪೂರ್ತಿ ಮರ ಹಾಳಾಗ್ತದೆ. ಅದೇ ರೀತಿ ಇವರ ಫಿಲಾಸಫಿ ಹಾಗೆ, ಮಾಯಾವಾದಿ ಫಿಲಾಸಫಿ ತುಂಬ ಡೇಂಜರಸ್. ಆದ್ದರಿಂದ ಯಾವುದೇ ಧರ್ಮಗ್ರಂಥಗಳ ಬಗ್ಗೆ ಮಾಯಾವಾದಿಗಳಿಂದ ಎಂದೂ ಶ್ರವಣ ಮಾಡಬಾರದು. ಓಕೆ, ಮಾಯಾವಾದಿ ಭಾಷಿಸುವುದಿಲ್ಲ, ಹೋಯಿಲ್ಲ ಸರ್ವನಾಶ ಚೇತನ ಬೇಡುವಂಥದ್ದು. ಅವರು ಇಡೀ ಪ್ರಕ್ರಿಯೆಯನ್ನೇ ಕೆಡಿಸಿ ಬಿಡುವರು. ಅವರಿಂದ ಶ್ರವಣ ಮಾಡುವ ವೈಯಕ್ತಿಕ ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡೆಯಲು ಭಕ್ತಿ ಸೇವೆ ಪದಕ್ಕೆ ಬರಲು ಎಂದೂ ಅರ್ಹನಾಗುವುದಿಲ್ಲ. ನೋಡಿ, ಓಕೆ, ಇದನ್ನು ಹೇಳಿದ್ದೇನೆ. ಓಕೆ, ಎಸ್, ಲಾಸ್ಟ್ ಪ್ಯಾರ ನಿಮಗೆ ಆಲ್ರೆಡಿ ಹೇಳಿದೆ. ಎಸ್, ಹಾಗಾಗಿ ಇವತ್ತಿನ ಇದು ತುಂಬ ಇಂಪಾರ್ಟೆಂಟ್. ಮತ್ತೊಮ್ಮೆ ನೋಡಿ ಪ್ರಭುಪಾದ ಎಂತ ಹೇಳ್ತಿದ್ದಾರೆ. ಎಸ್, ಯಾಕೆಂದ್ರೆ ನಮಗೆ ಪ್ರಚಾರ ಮಾಡಲಿಕ್ಕೆ ಇದು ತುಂಬ ಅಗತ್ಯವಾಗಿದೆ. ಪ್ರೀಚಿಂಗ್ಗೆ ಈ ಅಂತ ಹೇಳುವಂಥದ್ದು, ಈ ವಿಷಯದಲ್ಲಿ ನಾವು ಸ್ವಲ್ಪ ಒಳ್ಳೆ ನಮ್ಗೆ ಅರ್ಥ ಆದರೆ ನಮ್ಗೆ ಒಳ್ಳೆ ಬೆಟರ್ ಪ್ರೀಚ್ ಮಾಡ್ಬೋದು. ಎಸ್, ಹರೇ ಕೃಷ್ಣ. ಯಾವುದು ಪ್ರಶ್ನೆದಲ್ಲಿ ಕೇಳ್ಬೋದು? ಎಸ್, ಹರೇ ಕೃಷ್ಣ. ಪ್ರಶ್ನೆ ಉಂಟಾ? ಕೃಷ್ಣ ಪ್ರಭುಜಿ, ಕೆಲವರು ಮಾಯಾವಾದಿಗಳು ವಿಷ್ಣುವನ್ನು ನಿರಾಕಾರವಾಗಿ ಪೂಜಿಸ್ತಾರೆ. ವಿಷ್ಣುವನ್ನ ಅದು ಹೇಗೆ ಪೂಜಿಸ್ತಾರೆ ಅಂತ ನೋಡಿ. ಹೇಗೆ ಅಂದ್ರೆ, ಇದು ನನ್ನ ಪರ್ಸನಲ್ ಎಕ್ಸಾಂಪಲ್. ನಾನು ಮಂಗಳೂರಿನವ. ತುಂಬ ಮಂದಿ ಇದ್ದಾರೆ ನೋಡ್ಲಿಕ್ಕೆ ಅಂತಂದ್ರೆ ನಿಮ್ಗೆ ಅವ್ರ ಕಲ್ಚರ್ ಇದ್ದಾಗೆ. ಆದ್ರೆ ಅವ್ರ ಹತ್ರ ಹೋಗಿ ನೀವು ಮಾತಾಡೋ ಗೊತ್ತಾಗ್ತದೆ ಅವ್ರು ಹೇಳುವಂಥದ್ದು ದೇವರಿಗೆ ರೂಪವಿಲ್ಲ, ನಿರಾಕಾರ. ಕೆಲವರೆಲ್ಲ ಬ್ರಾಹ್ಮಣ ಕುಟುಂಬದಲ್ಲಿ ಪೂಜೆ ಮಾಡುವವರು, ಅವ್ರ ಹತ್ರ ಹೋಗಿ ಕೇಳುವಾಗ ಹೌದು ಈಗ ರೂಪ ಉಂಟು, ಆದರೆ ಅಲ್ಟಿಮೇಟ್ ಆಗಿ ಅಂದರೆ ಎಂತ ಹೇಳುವಂಥದ್ದು ಶಂಕರಾಚಾರ್ಯರ ಈ ಫಿಲಾಸಫಿ ಈ ಸೌತ್ ಇಂಡಿಯಾದಲ್ಲಿ ತುಂಬ ಪ್ರಭಾವ ಬೀರಿದೆ. ಎಸ್ಪೆಷಲಿ ಕರ್ನಾಟಕ, ಕೇರಳ, ಮತ್ತು ತಮಿಳುನಾಡು ಮತ್ತು ಆಂಧ್ರ ತುಂಬ. ಹಾಗಾಗಿ ಅಂತ ಹೇಳುವಂಥದ್ದು ಇದು ನನ್ನ ಎಕ್ಸ್ಪೀರಿಯನ್ಸ್, ಪರ್ಸನಲ್ ಎಕ್ಸ್ಪೀರಿಯನ್ಸ್. ತುಂಬ ಮಂದಿ ನೀವು ಹತ್ತಿರ, ಹೇಗೆಂದರೆ ಒಬ್ಬ ಹೀಗೆ ಇರ್ತಾನೆ, ತುಂಬ ಚಂದ ಇರ್ತಾನೆ. ಇದು ಪ್ರಭುಪಾದ ಹೇಳುವಂಥ ಎಕ್ಸಾಂಪಲ್. ಆದ್ರೆ ಹತ್ತಿರ ಹೋಗಿ ನೀವು ಮಾತಾಡುವಾಗ ಗೊತ್ತಾಗ್ತದೆ, ಫ್ರಮ್ ಮೌತ್ ಆಲ್ ಗಾರ್ಬೇಜ್ ಕಮ್ಸ್ ಔಟ್. ಅಂದರೆ ಇಫ್ ಹಿ ಡಸಂಟ್ ನೋ ಕೃಷ್ಣ ಕಾನ್ಷಿಯಸ್ನೆಸ್, ಹಿ ವಿಲ್ ಸ್ಪೀಕ್ ಆಲ್ ನಾನ್ ಸೆನ್ಸ್. ಹಾಗಾಗಿ ಪರ್ಟಿಕ್ಯುಲರ್ 1 to 1 ನೀವು ಅವರ ಹತ್ರ ಮಾತಾಡುವಾಗ ಅವರ ಆಧ್ಯಾತ್ಮಿಕ ವಿಚಾರ ಎಂತಂತ ನೀವು ಕೇಳುವಾಗ ಆಗ ಗೊತ್ತಾಗ್ತದೆ ಇದೆ ನಿರಾಕಾರವಾದ ವಿಚಾರ. ತಿಳಿಯುತ್ತಾ? ಎಸ್ ಮಾತಾಜಿ. ಅದಕ್ಕೆ ಪ್ರಭುಪಾದ ಹೇಳುವಂಥದ್ದು ಪ್ರೀಚಿಂಗ್ ಮೀನ್ಸ್, ಈಗ ಬುಕ್ ಡಿಸ್ಟ್ರಿಬ್ಯೂಷನ್ 1 to 1 ಯು ಹ್ಯಾವ್ ಟು ಪ್ರೀಚ್. ಸಪೋಸ್ ಇಫ್ ಯು ಆರ್ ಗೋಯಿಂಗ್ ಇನ್ ಟ್ರೈನ್, ಆಗ 1 to 1 ಪ್ರೀಚ್ ಮಾಡ್ಬೋದು. ಆಗ ನಮ್ಮಲ್ಲಿ ಎಷ್ಟು ಉಂಟೆಲ್ಲ, ಎಷ್ಟು ಭಕ್ತಿ ಉಂಟೆಲ್ಲ ಹೊರಗೆ ಬರ್ತದೆ, ಗೊತ್ತಾಗ್ತದೆ ನಮ್ಗೆ ಎಷ್ಟು ಪ್ರೀಚ್ ಮಾಡ್ಲಿಕ್ಕೆ ಆಗ್ತದೆ ಗೊತ್ತಾಗ್ತದೆ. ಪ್ರೀಚ್ ಮಾಡುವ ಒಂದು ಸುಲಭದ ಕೆಲಸ ಅಲ್ಲ. ಎಸ್, ಹರೇ ಕೃಷ್ಣ. ಹಾಗೆ ನಾವು ಹೊರಗೆ ಹೋಗುವಾಗ ನಮ್ಗೆ ಗೊತ್ತಾಗ್ತದೆ ಜನರು ಹೇಗೆ ಪೂಜೆ ಮಾಡ್ತಾರ. ತುಂಬಾ ನೀವು ಎಂತ ಹೇಳುವಂತದ್ದು ಎಲ್ಲರೂ ಮಾಡ್ತಾರೆ ಮಾತಾಜಿ.
ಈಗ ನಮಗೆ ಎಂದೇಳುವಂಥದ್ದು ಪ್ರಾಕ್ಟಿಕಲ್ ಆಗಿ ನಾವು ನೋಡಲಿಲ್ಲ, ನೋಡುವಾಗ ಗೊತ್ತಾಗ್ತದೆ. ಇದು ನನ್ನ ಎಕ್ಸ್ಪೀರಿಯನ್ಸ್, ನಾನು ಹೊರಗೆ ನೋಡಿದ್ದೇನೆ, ಅದಕ್ಕೆ ಹೇಳುವಂಥದ್ದು. ಹೆಚ್ಚಿನ ಗುರುಜಿ ಪುನರಪಿ ಜನನಂ ಪುನರಪಿ ಮರಣಂ ಮಾಡಿದ್ದೇ ಶಂಕರಾಚಾರ್ಯರು. ಆಯ್ತಾ, ಅದು ತತ್ವ. ಮತ್ತೆ ಅವರ ತತ್ವವನ್ನು ನಾವು ಯಾಕೆ ದೂರಬೇಕು? ಅವರ ತತ್ವ ಅವರಿಗೆ ಆಯ್ತು, ಯಾಕೆ ದೂರಬೇಕಂದ್ರೆ ಅವರ ತತ್ವ ನಮ್ಮ ತತ್ವ ನಮ್ಗೆ, ನೋಡಿ ನಮ್ಮ ತತ್ವ ನಮ್ಗೆ, ನಮ್ಮ ತತ್ವ ನಮ್ಗೆ ನಮ್ಮನ್ನ ಯಾಕೆ ಹೊಗಳ್ಕೊಳ್ಬೇಕು? ಹಾಗೆ ಅಲ್ಲಪ್ಪ. ಹೇಗೆ ಅಂದ್ರೆ ನೋಡಿ, ಹಾಗೆಲ್ಲ ನೋಡಿ, ಈಗ ಹೇಗಂದ್ರೆ ಶಂಕರಾಚಾರ್ಯರು ಶಿವನ ಇನ್ಕಾರ್ನೇಷನ್, ಈಗ ಬುದ್ಧ ಭಗವಂತನ ಕೃಷ್ಣನ ಇನ್ಕಾರ್ನೇಷನ್. ನಾವು ಶಂಕರಾಚಾರ್ಯರನ್ನು ಆಕ್ಸೆಪ್ಟ್ ಮಾಡ್ತೇವೆ, ಅವರ ಫಿಲಾಸಫಿನ ಆಕ್ಸೆಪ್ಟ್ ಮಾಡೋದಿಲ್ಲ. ಅದೇ ರೀತಿ ಬುದ್ಧನನ್ನು ಆಕ್ಸೆಪ್ಟ್ ಮಾಡ್ತೇವೆ, ಬುದ್ಧನ ನಿಂದಸಿ ವೇದವನ್ನು ಬದಿಗೇಡು. ಈಗ ಬುದ್ಧ ಯಾಕೆ ಬಂದದಂದ್ರೆ ಆ ಟೈಮಲ್ಲಿ ವೇದದ ಹೆಸರಲ್ಲಿ ಪ್ರಾಣಿ ಹತ್ಯೆ ಜಾಸ್ತಿ ಆಗ್ತಿತ್ತು, ಹಾಗಾಗಿ ಅದನ್ನು ನಿಲ್ಲಿಸಲಿಕ್ಕೆ ಬುದ್ಧ ಬಂದ. ಬುದ್ಧ ಅಂದ್ರೆ ಭಗವಂತ ಇನ್ಕಾರ್ನೇಷನ್. ಯಾರು ನಮ್ಮ ಈ ಜಯದೇವ ಗೋಸ್ವಾಮಿ ಅವರು ಮೆನ್ಷನ್ ಮಾಡಿದ್ದಾರೆ ಬುದ್ಧನವರು. ಹಾಗಾಗಿ ನಾವು ನಿಜವಾಗಿ ಅರ್ಥ ಮಾಡ್ಬೇಕಂತಂದ್ರೆ ಫಿಲಾಸಫಿ ವಿಚ್ ಈಸ್ ಎಂತ ಹೇಳುವಂಥದ್ದು ಸರಿ ಇಲ್ಲದಿದ್ರೆ ಆ ಫಿಲಾಸಫಿನ ಆಕ್ಸೆಪ್ಟ್ ಮಾಡ್ಲಿಕ್ಕಿಲ್ಲ. ರಿಲಿಜನ್ ವಿದೌಟ್ ಫಿಲಾಸಫಿ ಇಸ್ ಎ ಸೆಂಟಿಮೆಂಟ್, ಫಿಲಾಸಫಿ ವಿದೌಟ್ ರಿಲಿಜನ್ ಈಸ್ ಎ ಮೆಂಟಲ್ ಸ್ಪೆಕ್ಯುಲೇಷನ್. ಹಾಗಾಗಿ ಎರಡು ಕೂಡ ಬೇಕು, ಧರ್ಮ ಕೂಡ ಬೇಕು, ಫಿಲಾಸಫಿ ಕೂಡ ಬೇಕು. ಹಾಗೆ ಒಂದರಲ್ಲಿ ಬುದ್ಧನಲ್ಲಿ ಎಂತ ಫಿಲಾಸಫಿ ಇಲ್ಲ, ಇನ್ನೊಂದರಲ್ಲಿ ಧರ್ಮ ಇಲ್ಲ. ಒಂದರಲ್ಲಿ ಫಿಲಾಸಫಿ ಇಲ್ಲ, ಇನ್ನೊಂದು ಧರ್ಮ ಇಲ್ಲ. ಹಾಗೆ ಕೃಷ್ಣ ಪ್ರಜ್ಞೆ ಅಂದ್ರೆ ಧರ್ಮ ಕೂಡ ಬೇಕು, ಫಿಲಾಸಫಿ ಕೂಡ ಬೇಕು. ಹಾಗಾಗಿ ವಿ ಆಕ್ಸೆಪ್ಟ್ ಬುದ್ಧ, ಬಟ್ ವಿ ಡೋಂಟ್ ಆಕ್ಸೆಪ್ಟ್ ಹಿಸ್ ಫಿಲಾಸಫಿ. ವಿ ಆಕ್ಸೆಪ್ಟ್ ಶಂಕರಾಚಾರ್ಯ, ಬಟ್ ವಿ ಡೋಂಟ್ ಆಕ್ಸೆಪ್ಟ್ ಹಿಸ್ ಫಿಲಾಸಫಿ. ಹಾಗಾಗಿ ಭಗವಂತ ಮತ್ತೆ ಆತ್ಮ ಮತ್ತೆ ಭಗವಂತ ಎಲ್ಲ ಒಂದೇ ಅಂತ ಹೇಳುವಂಥದ್ದು. ಆದರೆ ಆತ್ಮ ಪರಮಾತ್ಮ, ಆತ್ಮ ಅಣು, ಪರಮಾತ್ಮ ವಿಭು, ವ್ಯತ್ಯಾಸ ಉಂಟು. ಹರೇ ಕೃಷ್ಣ. ತಿಳಿತಾ ಜಯಲಕ್ಷ್ಮಿ ಅವರೇ? ನನ್ನದು ಬಂದ್ ಮಾಡ್ತೀರಿ, ನನ್ನದು ಮ್ಯೂಟ್ ಮಾಡಿಬಿಡ್ತೀರಿ. ಮ್ಯೂಟ್ ಅಲ್ಲ, ನಾನು ಮಾತಾಡ್ಬೇಕಲ್ಲ ಫಸ್ಟಿಗೆ, ನಾನು ಹೇಳ್ಬೇಕಲ್ಲ. ಅಲ್ಲ, ನನ್ನ ಮಾತು ಕಂಪ್ಲೀಟೇ ಆಗೋದಿಲ್ಲ, ನೀವು ಅದಕ್ಕೆ ಮೊದಲು ಮ್ಯೂಟ್ ಮಾಡಿ ನೀವೇ ಮಾತಾಡಿ. ನಿಮ್ಮ ಮಾತಾ ನಂಗೆ ಗೊತ್ತಾಯ್ತು, ನಿಮ್ಮ ಮಾತು ಎಂತ ಅಂತ ನಿಮ್ಗೆ ಇಷ್ಟ ಇಲ್ಲ, ನನಗೆ ಗೊತ್ತಾಯ್ತು. ನಿಮ್ಗೆ ಅದಕ್ಕೆ ಇಷ್ಟ ನಾನು ಇಲ್ಲ, ಉತ್ತರ ಅದಕ್ಕೋಸ್ಕರ ಹೇಳಿ. ನಮಗೆ ತತ್ವ ಬೇಡ, ನಮಗೆ ಭಕ್ತಿ ಮಾರ್ಗದಲ್ಲಿ ಹೋಗುವಂತ. ನೋಡಿ ಹೇಗೆಂದ್ರೆ ಭಕ್ತಿ ಬೇಕಿದ್ರೆ ಅದರಲ್ಲಿ ಫಿಲಾಸಫಿ ಕೂಡ ಬೇಕು, ತತ್ವ ಬೇಕು. ತತ್ವ ಇಲ್ಲದೆ ಭಕ್ತಿ ಆಗುವುದಿಲ್ಲ. ಭಾರತದಲ್ಲಿ ತುಂಬಾ ಹೇಳ್ತಾರೆ, ನನ್ನಲ್ಲಿ ಕೂಡ ಭಕ್ತಿ ಉಂಟು, ಫಿಲಾಸಫಿ ಅಂತ ಗೊತ್ತುಂಟು. ಹಾಗಾಗಿ ಫಿಲಾಸಫಿ ಒಟ್ಟಿಗೆ ಭಕ್ತಿ ಆದ್ರೆ ಮಾತ್ರ ಅದಕ್ಕೆ ಎಂತ ಹೇಳುವಂಥದ್ದು ಒಳ್ಳೆ ಒಂದು ಶೇಪ್ ಬರುವಂಥದ್ದು. ಇದನ್ನ ನಾವು ಅರ್ಥ ಮಾಡಬೇಕು. ಎಸ್, ಹರೇ ಕೃಷ್ಣ. ಧನ್ಯವಾದಗಳು. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಹರೇ ಕೃಷ್ಣ. ಧನ್ಯವಾದ.